ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸ್ಪಂದನ ವಾಹಿನಿ ಅರ್ಪಿಸುವಂತಹ ಮಹಿಳೆಯರ ಯಶೋಗಾಥೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ. ಇವತ್ತು ಮಾರ್ಚ್ 8 ಮಹಿಳೆಯರ ದಿನಾಚರಣೆ. ಸಮಸ್ತ ವೀಕ್ಷಕರಿಗೂ ಹಾಗೂ ಮಹಿಳೆಯರೆಲ್ಲರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಹೆಣ್ಣೆಂದು ಬೀಗಳೆವರು, ಕಣ್ಣು ಕಾಣದ ಗಾವಿಲರು, ಇದು ಅಂದೇ ನುಡಿದ ಕವಿನುಡಿ. ಹೆಣ್ಣು ಮಕ್ಕಳು ಅಂದಿನ ಕಾಲದಿಂದಲೂ ಹಲವಾರು ಏಳು ಬೀಳುಗಳನ್ನು ಕಂಡಿದ್ದಾರೆ. ಅಂದಿನ ನಮ್ಮ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನು ಕೇವಲ ಭೋಗದ ವಸ್ತುವಾಗಿ ಬಹಳ ಕೀಳಾಗಿ ಕಾಣುತ್ತಿದ್ರು. ಆದರೆ ಈಗ ಕಾಲ ಬದಲಾಗಿದೆ. ಹೆಣ್ಣು ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ತನ್ನ ಸಾಧನೆಯ ಮೂಲಕ ತನ್ನ ಛಾಪನ್ನ ಮೂಡಿಸಿದ್ದಾರೆ. ಯತ್ರ ನಾರ್ಯಂತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಎಂಬ ಶ್ಲೋಕದಲ್ಲೇ ಬಿಂಬಿತವಾಗಿದೆ. ಅಂದರೆ ಎಲ್ಲಿ ಹೆಣ್ಣನ್ನು ಗೌರವಿಸಲ್ಪಡುತ್ತದೋ, ಎಲ್ಲಿ ಹೆಣ್ಣಿಗೆ ಗೌರವ ಸಿಗುತ್ತದೋ ಅಲ್ಲಿ ದೇವತೆಗಳು ಕೂಡ ಸಂತೃಪ್ತರಾಗಿರುತ್ತಾರೆ ಎಂಬುದು ಇದರರ್ಥ. ಅಂತೆಯೇ ಎಲ್ಲ ಹೆಣ್ಣು ಮಕ್ಕಳಿಗೂ ಗೌರವ ಸಿಗಬೇಕು, ಅವರಿಗೆ ಅವರದೇ ಆದ ತಕ್ಕದಾದ ಸ್ಥಾನಮಾನ ಸಿಗಬೇಕು ಎಂಬುದು ಈ ಶ್ಲೋಕದ ಅರ್ಥವಾಗಿದೆ. ಅದೇ ರೀತಿ ವೀಕ್ಷಕರೇ, ಇವತ್ತು ಮಾರ್ಚ್ 8 ವಿಶ್ವ ಮಹಿಳಾ ದಿನಾಚರಣೆ. ಹಲವಾರು ಸಾಧನೆಗಳನ್ನು ಮಾಡಿದಂತಹ ಮಹಿಳೆಯರನ್ನು ಗುರುತಿಸುವ ದಿನ. ಬೇರೆ ಬೇರೆ ಸಾಮಾಜಿಕ ಆಗಿರಬಹುದು, ರಾಜಕೀಯ ಆಗಿರಬಹುದು, ಆರ್ಥಿಕ ಸಾಧನೆಗಳನ್ನು ಮಾಡಿದಂತಹ ಮಹಿಳೆಯರನ್ನು ಗುರುತಿಸುವ ದಿನ ಇಂದು ಮಹಿಳಾ ದಿನಾಚರಣೆ. ಅದೇ ರೀತಿ ನಮ್ಮ ಇವತ್ತು ಸ್ಟುಡಿಯೋದಲ್ಲಿ ಇಬ್ಬರು ಮಹಿಳಾ ಸಾಧಕಿಯರು ನಮ್ಮ ಜೊತೆ ಇದ್ದಾರೆ. ಒಬ್ಬರು ಡಾಕ್ಟರ್ ಗಾಯತ್ರಿ, ಇವರು ಕೂಡ ಹಲವಾರು ಸಾಧನೆಗಳನ್ನು ಮಾಡಿದವರು. ಅದೇ ರೀತಿ ಇನ್ನೊಬ್ಬರು ಸಾಧನಾ ಮಲ್ಯ ಅವರು. ಬನ್ನಿ ವೀಕ್ಷಕರೇ, ಇವರಿಬ್ಬರನ್ನು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೇಡಮ್, ಇವತ್ತು ಮಹಿಳಾ ದಿನಾಚರಣೆ, ತಮಗಿಬ್ಬರಿಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮೇಡಮ್, ಹಾಗೆ ಮಹಿಳಾ ದಿನಾಚರಣೆ ಅಂದರೆ ಒಂದು ಮಹಿಳೆಯರಿಗೆ ತುಂಬಾ ಒಂದು ಇಂಪಾರ್ಟೆಂಟ್ ಡೇ. ಸೊ ಮಹಿಳೆಯರು ಅಂದ್ಕೂಡ್ಲೆ ನಿಮಗೆ ಏನು ಜ್ಞಾಪಕ ಬರುತ್ತೆ ಸಡನ್ನಾಗಿ ಮಹಿಳೆ ಅಂದ್ಕೂಡ್ಲೆ? ನೋಡಿ, ಮಾರ್ಚ್ 8 ಮಹಿಳೆಯರ ದಿನಾಚರಣೆದಂದು ಮಾತ್ರ ನಾವು ಮಹಿಳೆಯರಂತೂ ನಮಗೆ ನೆನಪಾಗುವಂಥ ಸಂದರ್ಭ ಅಲ್ಲ. ಅದು ಒಂದು ದಿನ ಮಾತ್ರ ನಾವೆಲ್ಲ ಸೆಲೆಬ್ರೇಷನ್ ಮಾಡುವಂಥದ್ದಲ್ಲ. ಪ್ರತಿ ದಿನವೂ ನಾವು ಮಹಿಳೆಯರಂತೂ ಸೆಲೆಬ್ರೇಟ್ ಮಾಡುವಂಥ ಎಷ್ಟೋ ಸಂದರ್ಭಗಳು ಅವಕಾಶ ಇದೆ. ಹಾಗಾಗಿ ಮಾರ್ಚ್ 8 ನನಗೆ ಗಮನಕ್ಕೆ ಬರೋದು ಒಂದೇ ಏನಂತ ಹೇಳಿದರೆ, ಹೇಗೆ ಒಂದು ದಿನ ನಾವು ಮಹಿಳೆಯರನ್ನು ಗೌರವಿಸಿ ಆಚರಿಸ್ತೇವೆ, ಅದು ಮಹಿಳೆಯರಿಗೋಸ್ಕರ ಮಹಿಳೆಯರಿಗಾಗಿ ದಿನನಿತ್ಯ ಈ ರೀತಿಯ ಆಚರಣೆ ಮಾಡಿದರೆ ನಮ್ಮ ಮಹಿಳಾ ವರ್ಗ ಬಹಳ ಉಚ್ಚ ಮಟ್ಟಕ್ಕೆ ಮುಟ್ತದಂತ ನನ್ನ ಅನಿಸಿಕೆ. ಓಕೆ ಮ್ಯಾಮ್, ನೀವು ಒಂದು ಸಮಾಜ ಸೇವಕಿಯಾಗಿ, ಒಂದು ಮಹಿಳೆಯಾಗಿ ಸಮಾಜ ಸೇವೆಯನ್ನು ಮಾಡ್ತಿದ್ದೀರಾ. ಸೊ ನಿಮಗೆ ಒಂದು ಈ ಸಮಾಜ ಸೇವೆಯನ್ನು ಮಾಡಬೇಕು ಅನ್ನೋದು ಯಾವಾಗ ಅಂದರೆ ಈ ಸಮಾಜ ಸೇವೆ ಮೂಲಕವೇ ಮಹಿಳೆಯರಿಗೋಸ್ಕರ ಒಂದು ಹೆಲ್ಪ್ ಮಾಡ್ಬೋದು ಅಂತ ಯಾಕೆ ನಿಮಗೆ ಒಂದು ಅನ್ನಿಸ್ತು ಮ್ಯಾಮ್? ನೋಡಿ, ಮಹಿಳಾ ದಿನಾಚರಣೆದಂದು ಮಾತಾಡಲಿಕ್ಕೆ ನಮ್ಮನ್ನು ಕರೆದಿದ್ದಾರೆ. ನನ್ನನ್ನು ನೋಡಿದರೆ ನಾನು ಕೂಡ ಒಂದು ಸಮಯದಲ್ಲಿ ಶೋಷಣೆಗೆ ಒಳಗಾದ ಹೆಣ್ಣಂತ ಕಾಣ್ತೇನೆ ನಿಮಗೆ ಇವತ್ತು? ಇಲ್ಲ, ಖಂಡಿತವಾಗಿ ಕಾಣೋದಿಲ್ಲ. ಹೇಗಾಯ್ತು ಅಂತ ಹೇಳಿದ್ರೆ, ಸಾಮಾನ್ಯವಾದ ಬಾಲ್ಯ, ಸಾಮಾನ್ಯವಾದ ವಿದ್ಯಾಭ್ಯಾಸ, ಸಾಮಾನ್ಯವಾದ ಗುರು ಹಿರಿಯರು ಮಾಡುವಂಥ ಮದುವೆ, ಅದೆಲ್ಲ ಸಾಮಾನ್ಯವಾಗಿ ನನ್ನ ಬಾಳಲ್ಲಿ ನಡೆಯಿತು. ಆದರೆ ವಿಪರ್ಯಾಸ ಏನಂತ ಹೇಳಿದರೆ, ಮದುವೆ ಆದ ತಕ್ಷಣ ವರದಕ್ಷಿಣೆಯ ಕಿರುಕುಳವನ್ನು ಅನುಭವಿಸಿದ್ದೇನೆ. ಮತ್ತು ಈಗ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಹೇಳ್ತಿರಲ್ಲ, ಅದನ್ನು ಕೂಡ ತೀವ್ರ ಮಟ್ಟದಲ್ಲಿ ನಾನು ಅನುಭವಿಸಿದ್ದೇನೆ. ಆದರೆ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿ ಎಲ್ಲಾದರೂ ಒಂದು ತಿರುವು ಬಂದೇ ಬರ್ತದಲ್ಲ, ಬಹಳ ಶೋಷಣೆಗೆ ನಾನು 10 ವರ್ಷ ಅನುಭವಿಸಿದ್ದೇನೆ ಮದುವೆ ಆದ ನಂತರ. ತದನಂತರ ಮಗನಿಗೆ ಒಂದು ಅನಾರೋಗ್ಯದ ಕಾರಣ ನಮಗೆ ಇಲ್ಲಿ ಮಣಿಪಾಲಿಗೆ ಬರುವಂಥ ಒಂದು ಸಂದರ್ಭ ಬಂತು. ಅವನ ಚಿಕಿತ್ಸೆಗಾಗಿ ನನಗೆ ಹೊರಗೆ ಹೋಗುವಂಥ ಒಂದು ಮುಕ್ತ ಸಂದರ್ಭ ಬಂತು KMC ಮಣಿಪಾಲಿಗೆ. ಆ ಸಂದರ್ಭ ಉಂಟಲ್ಲ, ಅದೇ ನನ್ನ ಬಾಳಲ್ಲಿ ಬಂದ ದೊಡ್ಡ ತಿರುವು. ಅಲ್ಲಿಂದ ನಾನು ಶೋಷಣೆ ವಿರುದ್ಧ ಹೋರಾಟ ಅಂತ ನಾನು ಹೇಳುವುದಿಲ್ಲ, ನನಗಾಗಿದೆ ಶೋಷಣೆ, ಇನ್ನೊಬ್ಬರು ಶೋಷಣೆಗೆ ಒಳಗಾಗದಿರಿ ಎಂಬ ಸಂದೇಶವನ್ನು ಸಾರ್ತಾ ಬಂದಿದೆ. ಓಕೆ ಗಾಯತ್ರಿ ಮೇಡಮ್, ನೀವು ಒಂದು ವೈದ್ಯಕೀಯ ರಂಗದಿಂದ ಬಂದವರು. ಸೊ ನೀವು ನಿಮ್ಮದೇ ಆದ ವೈದ್ಯಕೀಯ ರಂಗದಲ್ಲಿ ತುಂಬಾ ಬ್ಯುಸಿ ಆಗಿರ್ತೀರಾ. ವೈದ್ಯಕೀಯ ರಂಗ ಅಂದ ಕೂಡಲೇ ಡಾಕ್ಟರ್ಸ್ಗಳಿಗೆ ಟೈಮೇ ಇರುವುದಿಲ್ಲ, ತಮ್ಮ ಮನೆಗೆ ಟೈಮ್ ಕೊಡಲಿಕ್ಕೆ ಟೈಮ್ ಇರುವುದಿಲ್ಲ. ನೀವು ಒಂದು ಆ ಬ್ಯುಸಿ ಶೆಡ್ಯೂಲಲ್ಲಿ ಹೇಗೆ ಎರಡನ್ನೂ ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಾ? ಅಂದರೆ ಸಮಾಜ ಸೇವೆ ಕೂಡ, ಅಥವಾ ಡಾಕ್ಟರ್ ನಿಮ್ಮ ವೃತ್ತಿ ಆಗಿರ್ಬೋದು, ಅಥವಾ ಮನೆ ಆಗಿರ್ಬೋದು, ಮೂರನ್ನು ಸಂಭಾಳಿಸ್ಕೊಂಡು ಬರೋದು ತುಂಬಾ ಕಷ್ಟ ಅಂತ ಹೇಳ್ಬೋದು. ಸೊ ನೀವೊಂದು ಹೇಗೆ ನಿಭಾಯಿಸ್ಕೊಂಡು ಹೋಗ್ತೀರಾ? ಅದು ಹೌದು, ಖಂಡಿತ. ಅಂದರೆ ಒಂದು ವೈದ್ಯಕೀಯ ಫೀಲ್ಡಲ್ಲಿ ಇರುವಾಗ ನಮಗೆ ಟೈಮ್ ಅನ್ನೋದು ತುಂಬ ಕಷ್ಟನೇ ಸಿಗೋದು. ಬಟ್ ಮೇಯ್ನ್ಲಿ ಎಲ್ಲರೂ ಕೂಡ ನೋಡಿದರೆ ಒಂದು ಟೈಮನ್ನು ಅವ್ರು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗೋದು. ಯಾವಾಗಲೂ ನೋಡಿದರೆ ನಾವು
ಎಲ್ಲ ನಮಗೆ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಮಗೆ ಯಾವುದು ಇಷ್ಟನೋ ಅದಕ್ಕೆ ಖಂಡಿತವಾಗಿಯೂ ಪ್ರಯಾರಿಟಿ ಕೊಡಲೇಬೇಕಾಗುತ್ತೆ, ಅದಕ್ಕೆ ಒಂದು ಇಂಪಾರ್ಟೆನ್ಸ್ ಕೊಡಲೇಬೇಕು. ಸೊ ಹಾಗಿರುವಾಗ ಅಫ್ಕೋರ್ಸ್ ನನ್ನ ಮೇನ್ ಪ್ರೊಫೆಷನ್ ನಾನು ಆ್ಯಸ್ ಅ ಡೆಂಟಲ್ ಸರ್ಜನ್, ಅದು ನನಗೆ ತುಂಬ ಇಷ್ಟ, ಅದರಿಂದ ನಾನು ಪ್ರಾಕ್ಟೀಸ್ ಮಾಡ್ತಾ ಇರೋದು. ಅದಲ್ಲದೆ ನನಗೆ ಈ ಮಹಿಳೆಯರು ನಾನು ನೋಡಿದ್ದು ಏನಂದರೆ, ನನ್ನ ಕ್ಲಾಸಿನವರೇ, ಈಗ ನನ್ನ ಜೊತೆ ಕಲ್ತವರು ನೋಡುವಾಗ ನಾನು ಒಂದು ಕೆಲಸಕ್ಕಾದರೂ ಹೋಗ್ತಾ ಇದ್ದೀನಿ, ಆದರೆ ನಾನು ಕೆಲವೊಂದು ನನ್ನ ಫ್ರೆಂಡ್ಸ್ ಇದ್ದೇ ಎಕ್ಸಾಂಪಲ್ ಕೊಡ್ಬೋದು. ಅವರಿಗೆಲ್ಲ ತುಂಬ ಓದಲಿಕ್ಕೆ ಇಷ್ಟ ಇತ್ತು, ಏನೇನೋ ಆಗಬೇಕಂತ ಇಷ್ಟಗಳೆಲ್ಲ ಇತ್ತು, ಆದರೆ ಅವರಿಗೆ ಆಗಲಿಕ್ಕೆ ಆ ಅವಕಾಶ ಸಿಗಲಿಲ್ಲ. ಸೊ ಇದು ನನಗೆ ಯಾವಾಗಲೂ ಒಂದು ಇರಿಟೇಷನ್ ಪಾಯಿಂಟ್ ಆಗ್ತಾ ಇತ್ತು. ಯಾಕೆ ಹೀಗಿದೆ ಅಂದರೆ, ಎಲ್ಲರೂ ಅವ್ರಿಗೆ ಏನು ಇಷ್ಟ ಉಂಟೋ ಅದನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನನಗೆ ಈ ಪವರ್ ಸಂಸ್ಥೆಯಿಂದ ಒಂದು ಅವಕಾಶ ಸಿಕ್ಕಿತ್ತು. ನನಗೆ ಮೊದಲು ಪವರ್ ಅಂತ ಹೀಗೆ ಒಂದು ಸಂಸ್ಥೆ ಇದೆ, ಪ್ಲ್ಯಾಟ್ಫಾರ್ಮ್ ಆಫ್ ವಿಮೆನ್ ಆಂಟರ್ಪ್ರನರ್ಸ್ ಇದೆ ಅನ್ನುವ ವಿಷಯನೇ ಗೊತ್ತಿರಲಿಲ್ಲ. ಆದರೆ ಆ್ಯಕ್ಚುಲಿ ಸಾಧನಾ ಮೇಡಮ್ನೇ ನನಗೆ ಈ ಸಂಸ್ಥೆಗೆ ಒಂದಿನ ಕರೆದು ಮಾತಾಡ್ಲಿಕ್ಕೆ ಹೇಳಿದ್ರು ನನ್ನ ವೃತ್ತಿ ಬಗ್ಗೆ. ಆಗ ಒಬ್ಬೊಬ್ಬರನ್ನು ನೋಡ್ಕೊಂಡು ಹೋದಾಗ ಇದು ನಮ್ಮ ಗ್ರೂಪಲ್ಲಿ ಏನಿದ್ದೇವೆ ಎಲ್ಲರೂ ಅವರಿಗೆಲ್ಲ ಒಂದೇ ಏನಂದರೆ, ಎಲ್ಲ ಮಹಿಳೆಯರು ಏನಾದರೂ ಒಂದು ಅವ್ರಿಗೆ ಏನು ಇಷ್ಟ ಇದೆಯೋ ಆ ವೃತ್ತಿಯನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸುಮ್ಮನೆ ಅವರು ಎಷ್ಟೋ ಟೈಮ್, ಮನಿ, ಎನರ್ಜಿ ಸ್ಪೆಂಡ್ ಮಾಡಿ ನಾವೆಲ್ಲ ಕಲ್ತಿರ್ತೇವೆ, ಅದನ್ನು ವೇಸ್ಟ್ ಆಗಿ ಬಿಟ್ಟು ಮನೆಯಲ್ಲಿ ಕೂತ್ಕೊಳ್ಳುವುದು, ಅದು ಇಟ್ ಈಸ್ ನಾಟ್ ಅ ಗುಡ್ ಥಿಂಗ್. ಸೊ ಅದು ಮುಖ್ಯ ಉದ್ದೇಶ ಆಗಿರೋದ್ರಿಂದ ನನಗೆ ಪವರ್ ಸಂಸ್ಥೆ ತುಂಬ ಇಷ್ಟ. ಅದಕ್ಕೆ ನಾನು ಖಂಡಿತವಾಗಿಯೂ ಪ್ರತಿದಿನ ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಖಂಡಿತವಾಗಿಯೂ ಏನಿದೆ ಈ ವಿಷಯಕ್ಕೋಸ್ಕರ ನಾನು ಮೀಸ್ತೇನೆ. ಹಾಗೆ ಮ್ಯಾಮ್, ನಿಮ್ಮ ಒಂದು ಪ್ರೊಫೆಷನ್ ಆಗಿರಬಹುದು, ಡಾಕ್ಟರ್, ನೀವೀಗ ಸಮಾಜ ಸೇವೆ ಮಾಡ್ತಿದ್ದೀರ. ಸೊ ನಿಮ್ಮ ಒಂದು ಮನೆಯಲ್ಲಿ ನಿಮ್ಮ ಬೆಂಬಲ ಹೇಗಿದೆ? ನಿಮ್ಮ ಗಂಡ ಆಗಿರ್ಬೋದು ಅಥವಾ ನಿಮ್ಮ ಒಂದು ಮನೆಯವರ ಸಪೋರ್ಟ್ ಹೇಗಿದೆ ಮ್ಯಾಮ್? ಮನೆಯಲ್ಲಿ ಸಪೋರ್ಟ್ ಅಂದರೆ ನೋಡಿ, ಎಲ್ಲ ಮಹಿಳೆಯರಿಗೂ ಐ ಥಿಂಕ್ ಒಂದೇ, ನಾವು ಅಂದರೆ ಇಂಡಿಯಾದಲ್ಲಿ ಇರೋದ್ರಿಂದ ನಾವು ನಮಗೆ ಒಂದು ಸರ್ಟನ್ ಸೆಟ್ ಆಫ್ ಏನು ಕಲ್ಚರಲ್ ಆಗಲಿ, ನಮ್ಮ ಏನು ಸಂಪ್ರದಾಯಗಳಿದೆ, ಅದರಲ್ಲಿ ನೋಡಿದರೆ ಆ್ಯಕ್ಚುಲಿ ಮಹಿಳೆಯರನ್ನು ಅಷ್ಟು ಬೆಂಬಲಿಸುವುದಿಲ್ಲ. ಆಯಿತು, ನೀವು ಮನೆಯಲ್ಲಿ ಮಕ್ಕಳಿಗೆ ಪ್ರಯಾರಿಟಿ ಕೊಡಬೇಕು, ಅವರಿಗೆ ಶಾಲೆ ಹೋಗ್ತಾರಾ, ಹೌದು, ಅಡಿಗೆ ಎಲ್ಲ ನಾವೇ ಮಾಡಬೇಕು ಅಂತ ಇರುತ್ತದೆ. ಬಟ್ ಆದರೆ ನಮ್ಮ ಮನೆಯಲ್ಲಿ ಹೇಗೆ ಅಂದರೆ, ಅಫ್ಕೋರ್ಸ್ ಕೆಲವೊಂದು ಸಾಂಪ್ರದಾಯಿಕ ನೀತಿಗಳು ಇವೆ, ಆದರೂ ಕೂಡ ನಮ್ಮ ತಂದೆಯವರು, ಅಮ್ಮ, ಹಾಗೆ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಕ್ಕಳು ಕೂಡ ತುಂಬ ಅಂದರೆ ಈ ಥರ ಹೊರಗೆ ಹೋಗಿ ಎಲ್ಲ ಕೆಲಸವನ್ನು ಮಾಡಬೇಕು, ಬೇರೆ ಬೇರೆ ಈ ಥರ ಏನು ಪ್ಲ್ಯಾಟ್ಫಾರ್ಮ್ಸ್ ಇದೆ ಅವುಗಳಿಗೆಲ್ಲ ಒಂದು ಸೇವೆ ಕೊಡಬೇಕು ಅಂತ ಅವರ ಇಷ್ಟ. ಸೊ ಅದರಿಂದ ನನಗೆ ಖಂಡಿತವಾಗಿಯೂ ಬೆಂಬಲ ಇದೆ. ಬಟ್ ನನ್ನ ಏನು ಕರ್ತವ್ಯ ಇದೆ ಅದನ್ನು ನಾನು ಮರೆಯುವುದಿಲ್ಲ. ನನ್ನ ಏನು ಕರ್ತವ್ಯಗಳಿವೆ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗೋದನ್ನು ನಾನು ಕಲ್ತಿದ್ದೇನೆ. ಅದು ಕಲ್ತ್ಕೊಂಡು ಬಂದದ್ದು. ಹೌದು, ಅದು ಎರಡೂ ಕೂಡ ಬ್ಯಾಲೆನ್ಸಿಂಗ್. ಎಸ್ ಮ್ಯಾಮ್, ನಿಮ್ಮ ಒಂದು ಮನೆಯಲ್ಲಿ ಸಪೋರ್ಟ್ ಹೇಗಿದೆ? ನಿಮ್ಮ ಒಂದು ಗಂಡ ಆಗಿರ್ಬೋದು ಅಥವಾ ನಿಮ್ಮ ಒಂದು ಮನೆಯಲ್ಲಿರುವವರು ಹೇಗೆ ನಿಮಗೆ ಸಪೋರ್ಟ್ ಮಾಡ್ತಾರೆ? ಎರಡೂ ಈಗ ಸದ್ಯಕ್ಕೆ ನಾನು ಮನೆಯಲ್ಲಿರೋದು ಒಬ್ಬಳೆ ಅಂತ ಹೇಳ್ಬೋದು. ಮತ್ತು ನಮ್ಮವರೆಂಬರು ಯಾರು ನನಗೆ ಯಾವುದಕ್ಕೂ ಸಹಕಾರ ಕೊಡಲಿಲ್ಲ. ಹಾಗಾಗಿ ಇವತ್ತು ಧೈರ್ಯದಿಂದ ಹೇಳ್ಬೋದು, ಇವತ್ತು ನಾನು ಏನಿದೆ ನನ್ನಿಂದಲೇ ನಾನಾಗಿದ್ದೇನಂತ ಹೇಳಲು ಬಯಸ್ತೀನಿ, ಯಾವುದೇ ವಿಷಯದಲ್ಲಿ. ಯಾಕೆ ಮದುವೆ ಆದ ನಂತರ ಶೋಷಣೆಗೆ ಒಳಗಾದಾಗ ಅದನ್ನು ಬರ್ತೇನೆ ಆಗಿನ ಕಾಲ, ದಟ್ ವಾಸ್ ಇನ್ 80s. ಇದೆಲ್ಲ ಆಗುವಂಥದ್ದಲ್ಲ. ಇಲ್ಲ, ತಂಗಿಗೆ ಮದುವೆ ಆಗಬೇಕು, ತಮ್ಮನಿಗೆ ಇರು ಅಂತ ಹೇಳಿ ಒಂದು ಹಂತದ ನಂತರ 2 ಮಕ್ಕಳಿದ್ರು, ಒಬ್ಬ ಅನಾರೋಗ್ಯದಿಂದ ಇದ್ದ, ಇನ್ನೊಬ್ಬ ಮಗ ಇದ್ದ. ಆಮೇಲೆ ಅವರನ್ನು ನೋಡ್ಕೊಳ್ಳೋ ಅಂಥೇಳಿ ಆಗ ಅದು ಒಂದು ದಿಟ್ಟ ಹೆಜ್ಜೆ ತಗೊಂಡೆ. ನಾನೊಬ್ಬಳೇ ಮಕ್ಕಳನ್ನು ಸಾಕ್ತೇನೆಂಬ ದಿಟ್ಟ ಹೆಜ್ಜೆಯನ್ನು ನಾನು 30 ವರ್ಷದೊಳಿದ್ದಾಗಲೇ ತಗೊಂಡಿದ್ದೆ. ಆ ದಿಟ್ಟ ಹೆಜ್ಜೆ, ಯಾಕಂದ್ರೆ ಹಿರಿಯರು ಹೇಳಿದ್ರು ಡೈವರ್ಸ್ ಬೇಡ, ವಿಧವೆ ಅಂತೂ ಅಲ್ವೇ ಅಲ್ಲ, ಆದರೂ ಮಕ್ಕಳನ್ನು ನಾನು ಸಾಕ್ತೇನೆಂಬ ದಿಟ್ಟ ಹೆಜ್ಜೆ ತಗೊಂಡು. ಆದರೆ ಯಾರದ್ದೇ ಸಹಕಾರ ನನಗೆ ಆ ಸಂದರ್ಭದಲ್ಲಿ, ಆದರೆ ಈಗ ಸಾಮಾಜಿಕವಾಗಿ ಒಂದು ಹಂತದಲ್ಲಿ ನಾನು ಬೆಳೆದ ಮೇಲೆ ಎಲ್ಲರೂ ಒಂದು ರೀತಿಯಲ್ಲಿ ಬೆನ್ನು ತಟ್ಟುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಬೆನ್ನು ತಟ್ಟುವಿಕೆ ಬೇಡ, ಯಾಕಂದ್ರೆ ಅಗತ್ಯ ಇದ್ದಾಗ ಯಾವತ್ತು ಸಿಗ್ಲಿಲ್ವಾ, ಈಗ ನನಗೆ ಅದರ ಅವಶ್ಯಕತೆ ಇಲ್ಲ ಅಂತ ಒಂದು ನನ್ನ ಭಾವನೆ. ಅದು ನಿಮ್ಮ ಒಂದು ಜರ್ನಿ ಆಗಿರಬಹುದು, ಇಲ್ಲಿವರೆಗೂ ಬಂದಂತಹ ಜರ್ನಿಯಲ್ಲಿ ನಿಮಗೆ ಒಂದು ತುಂಬಾನೇ ಖುಷಿ ಕೊಟ್ಟಂತಹ ಒಂದು ಮೂಮೆಂಟ್ ಅಂತ ಇರುತ್ತೆ ಮ್ಯಾಮ್. ಸಮಾಜ ಸೇವೆಯಲ್ಲಿ ಆಗಿರಬಹುದು, ನಿಮಗೆ ಒಂದು ಮನಸ್ತೃಪ್ತಿಯಾಗಿ ಮಾಡಿದ ಒಂದು ಕೆಲಸ ಆಗಿರ್ಬೋದು ಯಾವುದು? ನೋಡಿ,
ನನ್ನ ಮಗನ ಬಗ್ಗೆ ಹೇಳಿದೆ, ಅನಾರೋಗ್ಯದ ಬಗ್ಗೆ. ಅನಾರೋಗ್ಯ ಅಂದ ಮೇಲೆ ಸ್ವಲ್ಪ ಅವನಿಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಲ್ಲ ಆದ ತಕ್ಷಣ ಅವನಿಗೆ ಒಂದು ಬಿರುದು ಕೊಟ್ಟರು, ಅಂದರೆ ಬುದ್ಧಿಮಾಂದ್ಯ ಅವನು ಅಂತ ಒಂದು ಹೇಳಿದರು. ಮತ್ತು ಅದು ನಮಗೆ ಆಟಿಸಮ್ ಅಂತ ಗೊತ್ತಾಯಿತು. ಅದರ ನಂತರ ಸತತವಾಗಿ ನಾನು ಆ ಕ್ಷೇತ್ರದಲ್ಲಿ ದುಡಿಲಿಕ್ಕೆ ಪ್ರಾರಂಭ ಮಾಡಿದೆ. ಯಾಕಂದರೆ ಆ ಮಕ್ಕಳನ್ನು ಹೇಗೆ ಸಾಕಿ ಸಲುವುದು ಮತ್ತು ಅವರನ್ನು ಜೊತೆಗೂಡಿಸಿ ಹೇಗೆ ಉದ್ಯಮವನ್ನು ನಡೆಸಬಹುದು ಎಂಬ ಮಾಹಿತಿಯನ್ನು ನಾನು ಎಲ್ಲ ಇವರಿಗೆ ಕೊಡಲಿಕ್ಕೆ ಪ್ರಯತ್ನ ಮಾಡಿದೆ. ಆದರೆ ಈ ಎಲ್ಲ ಸಣ್ಣ ಪ್ರಯತ್ನ ಮಾಡಿದೆ. ಅದು ಏನು ನಾನು ಅದಕ್ಕೆ ಪ್ರಚಾರ ಅಂತ ಏನು ಕೊಡಲಿಲ್ಲ. ನಾನು ಮಾಡಿದ್ದೇನೆ, ನಾನು ಒಬ್ಬಂಟಿಯಾಗಿ ಈ ರೀತಿಯ ಮಗುವನ್ನು ಸಾಕಿದ್ದೇನೆ, ನನ್ನದೇ ಆದ NGO ಮಾಡಿದ್ದೇನೆ, ಟ್ರಸ್ಟ್ ಮಾಡಿದ್ದೇನೆ. ಅದೇ ರೀತಿ ನೀವು ಅದೇ ಪರಿಮಿತಿಯಲ್ಲ, ಆ ಮಗುವನ್ನು ಚಂದ ಮಾಡಿ ಸಾಕಿ ಮನೆಯೊಳಗೆ ಇರಲಿ, ಮನೆಯಿಂದ ಹೊರಗೆ ಬರೋ ಅವಕಾಶ ಇರಲಿ, ನಿಮ್ಮದಾದ ವೃತ್ತಿ ಜೀವನವನ್ನು ಸಾಧಿಸಿ ಅಂತ ನಾನು ಹೇಳೋ ನನ್ನ ಪ್ರಯತ್ನಕ್ಕೆ ನಿಮಗೊಂದು 4-5 ಪ್ರಶಸ್ತಿಗಳು ಸಿಕ್ತು. ಅದು ನನಗೆ ತುಂಬ ಗೌರವ ಅಂತಕ್ಕಿಂತ ಜಾಸ್ತಿ ಅದು ಮನಸ್ಸಿಗೆ ಒಂದು ತುಂಬ ನೆಮ್ಮದಿ ಕೊಟ್ಟಿತ್ತು. ಅಂದರೆ ಈ ರೀತಿ ಸಣ್ಣ ಪ್ರಯಾಸ ಪಟ್ಟರೂ ಕೂಡ ಅದನ್ನು ಗುರುತಿಸೋರು ಇದ್ದಾರೆ. ಯಾಕೆ ನಮ್ಮವರು ನಮ್ಮನ್ನು ಗುರುತಿಸದೇ ಇದ್ದಾಗ ಎಲ್ಲೋ ಇದ್ದ ಸಂಘ ಸಂಸ್ಥೆಗಳು ನಮಗೆ ಗುರುತಿಸಿ ಸನ್ಮಾನ ಮಾಡ್ತಾರಲ್ಲ, ಆ ಗೌರವ ಸಿಕ್ಕಿದಾಗಂತೂ ನನಗೆ ಏನೋ ನನ್ನ ಬಾಳ ಪಯಣ ಸಾರ್ಥಕ ಆಯ್ತು ಅಂತ ಅನಿಸಿಕೆ ಆಯ್ತು ನನಗೆ ಆ ಸಂದರ್ಭ. ಮೇಡಮ್, ಈಗ ಅಂದ್ರೆ ಪುರುಷ ಪ್ರಧಾನ ಸಮಾಜದಲ್ಲಿ ಈಗ ಹಲವಾರು ಸಾಧನೆಗಳನ್ನ ಮಾಡಿದ್ದಾರೆ ಮಹಿಳೆಯರು. ಆದ್ರೆ ಮುಂಚಿನ ಕಾಲದಲ್ಲಿ ಎಲ್ಲ ಮಹಿಳೆಯರಿಗೆ ಇಷ್ಟು ಫ್ರೀಡಮ್ ಇರ್ತಿರ್ಲಿಲ್ಲ. ಮನೆಯ ಒಳಗೆ ಮಹಿಳೆಯನ್ನ ಕಟ್ ಹಾಕ್ತಿದ್ರು. ಆದ್ರೆ ಈಗಿನ ಕಾಲದಲ್ಲೂ ಕೂಡ ಕೆಲವು ಪ್ರಾಂತ್ಯದಲ್ಲಿ, ಕೆಲವು ಭಾಗದಲ್ಲಿ ಈಗಲೂ ಕೂಡ ಮಹಿಳೆಯರಿಗೆ ಸಾಕಷ್ಟು ಫ್ರೀಡಮ್ ಸಿಗುವುದಿಲ್ಲ. ಅಂತ ಮಹಿಳೆಯರಿಗೆ ತಾವೇನ್ ಹೇಳ್ತೀರಾ ಮ್ಯಾಮ್? ನೋಡಿ, ಈಗ ನಾವು ಹೇಳೋದು ಅವ್ರು ಈಗಾಗಲೇ ಅವ್ರು ಹೇಳಿದರು ನಮ್ಮ ಕಲ್ಚರ್ ಅಥವಾ ನಮ್ಮ ಸಾಮಾಜಿಕ ಚೌಕಟ್ಟು ಅಂತ ಹೇಳ್ತೇನೆ. ಈಗಲೂ ಕೆಲವು ಸಮುದಾಯದಲ್ಲಿ ಹೆಂಗೆಳೆಯರನ್ನು ಇನ್ನೂ ಅವರು ಎಷ್ಟೇ ಓದಿರಲಿ ದುಡಿಲಿಕ್ಕೆ ಬಿಡೋದಿಲ್ಲ. ನಾನು ನೋಡಿದ್ದೇನೆ. ನಾನೀಗ ನಮ್ಮ ಸುತ್ತಿನ ಪರಿಸರದಲ್ಲಿ ಉತ್ತರ ಭಾರತದಿಂದ ಬಂದು ನೆಲೆಸಿರುವಂಥ ಎಷ್ಟೋ ವೈಭವದಿಂದ ಇರುವಂಥ ಕುಟುಂಬದಲ್ಲಿದ್ದಾರೆ. ಒಳ್ಳೆ ಓದಿದ ಹೆಣ್ಮಕ್ಳನ್ನು ತರ್ತಾರೆ. ತಂದ ಮೇಲೆ ಇವತ್ತಿಗೂ ಅವರಿಗೆ ಸ್ವಾತಂತ್ರ್ಯತೆ ಇಲ್ಲ, ಇದು ಕೂಡ ಇಲ್ಲ, ಮಾತಾಡುವಷ್ಟು ಸ್ವಾತಂತ್ರ್ಯ ಕೂಡ ಇಲ್ಲ. ಏನೋ ಮನೆಯಲ್ಲಿ ಇರ್ತಾರೆ, ವೈಭವದಿಂದ ಇರ್ತಾರೆ. ಇನ್ನೂ ಕೂಡ ನಾನು ನೋಡಿದ್ದೇನೆ, ಹಿರಿಯರು ಎದುರಿಗೆ ಬಂದ ತಕ್ಷಣ ಇನ್ನೂ ಕೂಡ ತಲೆ ಮೇಲೆ ಅವರು ಪರದೆ ಹಾಕುವಂಥದ್ದು, ಗುಂಗಟ್ ಹಾಕುವಂಥ, ಸೆರಗನ್ನು ಹಾಕುವಂಥದ್ದು ಸಂಪ್ರದಾಯ ನಾನು ನೋಡಿದ್ದೇನೆ. ಆದರೂ ನಾವು ಹೇಳೋ ಹಾಗೆ ಈಗ ಕೂಡ ಅಂತ ಒಂದು ಶೋಷಣೆ ಪ್ರಚಲಿತದಲ್ಲಿ ಇದೆ. ಅದಕ್ಕೆ ಅವ್ರು ಹೇಳ್ಬೋದು ಸಾಮಾಜಿಕ ಕಟ್ಟುನಿಯಮಗಳು ಅಂತ ಹೇಳ್ಬೋದು, ಸಂಪ್ರದಾಯಗಳು ಅಂತ ಹೇಳ್ಬೋದು, ನಮ್ಮ ಆಚಾರ ವಿಚಾರ ಸಂಸ್ಕಾರ ಅಂತ ಹೇಳ್ಬೋದು. ಆದ್ರೆ ಆ ನೆಪದಲ್ಲಿ ಈ ರೀತಿ ಶೋಷಣೆ ಮಾಡು ಸಮಂಜಸ ಅಲ್ಲ. ಕೆಲವು ಕುಟುಂಬದಲ್ಲಿ ನೋಡಿದ್ದೇನೆ, ಹೆಣ್ಮಕ್ಳನ್ನು ಗಂಡಸರು ವೈದ್ಯಕೀಯ ಇದ್ರಲ್ಲಿ ಇರ್ತಾರೆ, ತಂದೆ ಹೆಣ್ಣುಗಳು ವೈದ್ಯರಾಗಿರ್ತಾರೆ. ದುಡಿಯುವ ಸಾಮರ್ಥ್ಯ ಅವರಿಗೆ ಕೊಡುವುದಿಲ್ಲ, ಸ್ವಾತಂತ್ರ್ಯ ಕೊಡುವುದಿಲ್ಲ. ಹಾಗಾಗಿ ಇದು ಈ ಸಾಮಾಜಿಕ ಚೌಕಟ್ಟು ಅಥವಾ ಸಾಂಸ್ಕೃತಿಕ ಚೌಕಟ್ಟು, ಸಂಸ್ಕಾರದ ಚೌಕಟ್ಟಿನ ನೆಲೆಯಲ್ಲಿ ಶೋಷಣೆ ಆಗ್ತಾ ಇದೆಯಲ್ಲ, ಅದು ಇನ್ನೂ ಕೂಡ ಪ್ರಚಲಿತವಾಗಿದೆ. ಬರೀ ಬಡಬಗ್ಗರಲ್ಲಿ ಅಥವಾ ತಳಮಟ್ಟದಲ್ಲಿ ಅವರಿಗೆ ಮಾತ್ರ ಅಂತ ಹೇಳುವುದಲ್ಲ, ವಿದ್ಯಾವಂತ ಸಮುದಾಯದಲ್ಲಿ ಕೂಡ ಇದು ಇನ್ನೂ ಪ್ರಚಲಿತವಾಗಿದೆ ಇದೆ. ಮೇಡಮ್, ನೀವೇನು ಹೇಳ್ತೀರಾ ಇದರ ಬಗ್ಗೆ? ಖಂಡಿತವಾಗಿಯೂ ಈ ಥರ ಒಂದು ಪ್ರಾಬ್ಲಮ್ ಇದೆ. ನಾವು ಇಲ್ಲ ಅಥವಾ ಯಾವುದೇ ಒಂದು ಮನೆಯಲ್ಲಿ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ, ಅದು ನಮಗೆ ಕಾಣಿಸಲ್ಲ ಅಷ್ಟೇ. ಯಾಕೆಂದರೆ ಸುಮಾರು ಹೆಣ್ಮಕ್ಳು, ನೀವು ಒಂದು ನ್ಯಾಚುರಲ್, ನಾವೇನು ದೊಡ್ಡ ರಿಸರ್ಚ್ ಏನು ಮಾಡಬೇಕಂತ ಇಲ್ಲ. ನಾವು ಕ್ಲಾಸಲ್ಲಿದ್ದಾಗ, ಒಂದು ಶಾಲೆಯಲ್ಲಿದ್ದಾಗ ಒಂದು 100 ಮಂದಿ ಮಕ್ಕಳಿದ್ರೆ ಒಂದು ತರಗತಿಯಲ್ಲಿ, ಅದರಲ್ಲಿ ಒಂದು 60% ಹೆಣ್ಮಕ್ಳು ಇರ್ತಾ ಇದ್ರು, ಬರೀ ಒಂದು 40% ಹುಡುಗರು ಇರ್ತಾ ಇದ್ರು. ನೀವು ನೆಕ್ಸ್ಟ್ ಪೋಸ್ಟ್ ಗ್ರಾಜುಯೇಷನ್ ಅಂತ ತಗೊಳ್ಳಿ ಅಥವಾ ಗ್ರಾಜುಯೇಷನ್ ಕಾಲೇಜಸ್ಸಿಗೆ ಹೋಗಿ, ಆ ಪರ್ಸೆಂಟೇಜ್ ಒಂದು 50% ಹುಡುಗಿಯರು ಇರ್ತಾರೆ, 50% ಹುಡುಗರು ಇರ್ತಾರೆ. ಪೋಸ್ಟ್ ಗ್ರಾಜುಯೇಷನ್ ನೋಡಿದ್ರೆ ಕಂಪ್ಲೀಟ್ ಉಲ್ಟಾ ಆಗುತ್ತೆ. ಹುಡುಗರು ಆ ಒಂದು ಬ್ಯಾಚಲ್ಲಿ ಒಂದು ತರಗತಿ ತಗೊಳ್ಳಿ ಅಷ್ಟೇ, ಒಂದು ತರಗತಿಯಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಸ್ಟೂಡೆಂಟ್ ಸಾಧಾರಣ ಒಂದು 60% ಇರ್ತಾರೆ, 40% ಹುಡುಗಿಯರು ಇರ್ತಾರೆ. ಅಲ್ಲಿಂದ ನೀವು ಜಾಬ್ ಲೆವೆಲ್ ಅಲ್ಲಿ ನೋಡಿದ್ರೆ, ಈಗ ಎಷ್ಟೋ ರಿಸರ್ಚ್ ಎಲ್ಲ ಇದೆ, CEO ಅಥವಾ COOಗಳು ಆಗುವ ಹೆಣ್ಮಕ್ಳು ಎಷ್ಟೋ ಕಮ್ಮಿ. ಸೊ ನಾವು ಏನು ಬೇರೆ ಇನ್ನೂ ರಿಸರ್ಚ್ ಮಾಡ್ಬೇಕಂತ ಏನೂ ಇಲ್ಲ. ಇಟ್ ಈಸ್ ಅ ವೆರಿ ಫ್ಯಾಕ್ಟ್ ದಟ್ ಎಲ್ಲ ಹೆಣ್ಮಕ್ಳು ಖಂಡಿತವಾಗಿಯೂ ಅವರ ವಿದ್ಯಾಭ್ಯಾಸವನ್ನು ಯಾವುದೋ ಒಂದು ಮಟ್ಟದಲ್ಲಿ ನಿಲ್ಲಿಸ್ತಾರೆ, ಅಥವಾ ಮನೆಯೊಳಗೆ ಬೇರೆ, ನಾವು ಅದನ್ನೀಗ ಅನ್ಪೇಯ್ಡ್ ಲೇಬರ್ ಅಂತ ಹೇಳ್ತೇವೆ, ಸೊ ಅನ್ಪೇಯ್ಡ್ ಲೇಬರಿಗೆ ಒಳಗಾಗ್ತಾರೆ. ಸೊ ಇದೊಂದು ಆ್ಯಕ್ಚುಲಿ ಇಕನಾಮಿಕಲಿ ಕೂಡ ನಾವೇನು ಅದನ್ನು ನೋಡ್ಬೇಕು. ಯಾಕೆಂದರೆ ಗೌರ್ಮೆಂಟ್ ತುಂಬ ಯೋಜನೆಗಳನ್ನು ತಂದಿದೆ,
ಸ್ಕೀಮ್ಸ್ಗಳು ತಂದಿವೆ, ಹೆಣ್ಮಕ್ಳನ್ನ ಓದಿಸ್ಬೇಕು, ಇನ್ನು ಮುಂದೆ ಅವರು ಓದಬೇಕು, ಸ್ಕಾಲರ್ಶಿಪ್ಗಳಿವೆ. ಬಟ್ ಈ ಹೆಣ್ಮಕ್ಳೆಲ್ಲ ಓದಿ ಆಮೇಲೆ ಮನೆಯಲ್ಲಿ ಹೋಗಿ ಕೂತ್ಕೊಂಡು ಈ ನಮ್ಮ ದೇಶಕ್ಕೆ ಅವರು ಏನು ಎಕಾನಮಿ ಕ್ರಿಯೇಟ್ ಮಾಡ್ತಾ ಇಲ್ಲ. ಸೊ ಅದು ಒಂದು ದೊಡ್ಡ ಎಕನಾಮಿಕ್ ಬ್ಲಾಕ್ ನಮ್ಮ ದೇಶದಲ್ಲಿ. ಸೊ ಇದು ಕೂಡ ಒಂದು ಸಮಸ್ಯೆ. ಸೊ ಇದನ್ನು ಹೇಗೆ ತಡೆಗಟ್ಟುವುದು, ಅದು ನಮ್ಮ ಕೈಯಲ್ಲೇ ಇದೆ. ನಾವು ಒಂದು ಸಮಾಜವಾಗಿ ಎನ್ಕರೇಜ್ ಮಾಡಬೇಕು. ಆಯಿತು, ದಿನ ಇಡೀ ಕೆಲಸ ಮಾಡಬೇಕು ಒಂದು ಅಂತ ಏನಿಲ್ಲ. ನಿಮ್ಮ ಟೈಮನ್ನು ನೀವು ಏನು ಓದಿದ್ದೀರಿ ಅದನ್ನು ಮಾಡ್ಕೊಳ್ಳಿ. ಅಥವಾ ಇದು ಇನ್ನೊಂದು ಪ್ರಾಬ್ಲಮ್ ಏನಿದೆ ಅಂದರೆ, ನಾವು ಪ್ರಾಬ್ಲಮ್ ಅಂತ ಹೇಳೋದಿಲ್ಲ, ಇಟ್ ಈಸ್ ಅ ಪಾರ್ಟ್ ಆಫ್ ದ ಕಲ್ಚರ್. ಮದುವೆ ಆದ ಕೂಡಲೇ ಹೆಣ್ಣು ಗಂಡಿನ ಮನೆಗೆ ಹೋಗ್ತಾರೆ, ಬೇರೆ ಊರಿಗೆ ಹೋಗ್ತಾರೆ. ಕೆಲವರು ದೂರ ಅಂದರೆ ಇಲ್ಲಿ ಸೌತಿಂದ ನಾರ್ತಿಗೆ ಹೋಗ್ತಾರೆ. ಆಗ ಅವರಿಗಿರುವ ಉದ್ಯೋಗ ಅವಕಾಶಗಳು ಕೂಡ ಸಿಗುವ ಚಾನ್ಸಸ್ ಇಲ್ಲ. ಆ ಥರ ಕೂಡ ಕೆಲವರು ಮಹಿಳೆಯರು ಅವರು ಏನು ಕಲ್ತಿದ್ದಾರೆ ಅದನ್ನು ಬಿಟ್ಟು ಬಿಡ್ತಾರೆ. ಸೊ ಹೀಗಾಗಬಾರ್ದು. ಆ ಸ್ಥಾನದಲ್ಲಿ ಅವ್ರು ಏನು ಮಾಡಬೇಕಂದ್ರೆ, ಅವ್ರಿಗೆ ಏನಿದೆಯೋ ಅದು ಆ ಫಸ್ಟ್ ಹೆಜ್ಜೆ ಅವರೇ ತಗೊಳ್ಬೇಕಾಗುತ್ತೆ. ನಾನು ಇನ್ನೊಬ್ರು ಯಾರೋ ಬಂದು ಅವರಿಗೆ ಸಹಾಯ ಮಾಡುವುದನ್ನು ಅವ್ರು ಎಕ್ಸ್ಪೆಕ್ಟ್ ಮಾಡಬಾರ್ದು. ತಾನೇ ಅವರಿಗೆ ಹೀಗೆ ಅವರು ಫೀಲ್ ಮಾಡ್ತಾ ಇದ್ದಾರೆ ಅವರ ಮನಸ್ಸಲ್ಲಿ, ನಾನೇನು ಹೀಗೆ ಕೂತಿದ್ದೇನೆ, ಇಷ್ಟೆಲ್ಲ ಕಲ್ತಿದ್ದೇನೆ ಅಂತ ಅವರಿಗೆ ಮನಸ್ಸಲ್ಲಿ ಬಂದರೆ ಅವ್ರು ಖಂಡಿತ ದಟ್ ಈಸ್ ದ ಆನ್ಸರ್. ಓಕೆ, ನಾನೇನೋ ಒಂದು ಮಾಡಬೇಕು ಅಂತ. ಮಾಡಲಿಕ್ಕೆ ಈಗ ಅನೇಕ ಅವಕಾಶಗಳಿವೆ. ಅದು ಕೂಡ ನಮ್ಮ ಈಗಿನ ಟೈಮ್ ಏನಿದೆ ಎಲ್ಲ ಕಂಪ್ಯೂಟರ್ ಬೇಸ್ಡ್. ಆಮೇಲೆ ಮನೆಯಲ್ಲೇ ಕೂತ್ಕೊಂಡು ನಮ್ಮ ಸ್ಮಾರ್ಟ್ಫೋನಲ್ಲೇ ಎಷ್ಟೋ ಥಿಂಗ್ಸ್ ಮಾಡ್ಬೋದು. ಆ ಥರ ಅವರು ಅದನ್ನು ಯೋಚಿಸಿ ಯಾವುದೋ ಒಂದು ಕೆಲಸದಲ್ಲಿ, ಯಾವುದೋ ಒಂದು ಚಟುವಟಿಕೆಯಲ್ಲಿ ಖಂಡಿತವಾಗಿಯೂ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಓಕೆ ಮ್ಯಾಮ್. ಹಾಗೆ ಮೇಡಮ್, ಈಗ ಮಹಿಳೆಯರಿಗೆ ಸಾಕಷ್ಟು ಶೋಷಣೆಗಳು ಇದೆ. ಅಂದರೆ ಮಹಿಳೆಯರು ಸಾಕಷ್ಟು ಶೋಷಣೆಗಳಿಗೆ ಒಳಪಡ್ತಾರೆ. ಚಿಕ್ಕದ್ರಿಂದ ಹಿಡಿದು ವೃದ್ಧರ ತನಕ ಮಹಿಳಾ ಶೋಷಣೆ ತುಂಬಾ ಹೆಚ್ಚಾಗಿದೆ. ಸೊ ಅದರ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್? ಶೋಷಣೆ ಹೆಚ್ಚಾಗಿದೆ, ಬಟ್ ಇದನ್ನು ನಾವು ಅಂದರೆ ಈಗ ಕೆಲವೊಂದು ಕಡೆ ಅದನ್ನು ಒಂದು ಅವರಿಗೆ ಶೋಷಣೆ ಆಗಿದೆ ಅಂತ ನಾವು ಅದನ್ನು ಒಂದು ಸಮಾಜದಿಂದ ನಾವು ಅವರಿಗೆ ಏನು ಹೇಳೋದು, ಒಂದು ಕಟ್ಟಿ ಹಾಕಬಾರ್ದು. ಅವಳಿಗೆ ಶೋಷಣೆಯಿಂದ ಏನೋ ಒಂದು ಆಗಿದೆ, ಅವಳಿಗೆ ಟೀಸ್ ಮಾಡಿದ್ದಾರೆ ಅಂತ ನಾವೇ ಅದನ್ನು ಅಂದ್ಕೊಳ್ಳೋದು. ಈಗ ಹೀಗೆ ಆಗಿದೆ, ಸೊ ಅವಳು ಮುಂದೆ ಬರಬಾರ್ದು, ಅದು ನಮಗೆ ಒಳ್ಳೆಯದಲ್ಲ ಅಂತ ಇರಬಾರ್ದು. ಎಲ್ರಿಗೂ ಆಗುವಂಥದ್ದೇ ಅದು. ಸೊ ದಟ್ ಈಸ್ ಓಕೆ. ಅದನ್ನು ಬಿಟ್ಟು ಅವರು ಅದನ್ನು ದಾಟಿ ಬರಬೇಕು. ದಟ್ ಈಸ್ ದ ಫಸ್ಟ್ ಥಿಂಗ್. ಸೊ ಧೈರ್ಯವಾಗಿರ್ಬೇಕು. ಅದನ್ನು ನಾವು ಸಮಾಜ ನಾವು ಅದನ್ನು ಪ್ರೋತ್ಸಾಹಿಸಬೇಕು. ಈಗ ಎಷ್ಟೋ ಮಂದಿ ಈಗ ನಾವು ನೋಡ್ತೀವಿ, ಮೊನ್ನೆ ಕೂಡ ಪೇಪರಲ್ಲಿ ಓದಿದ್ವಿ, ಈಗ ಇದು ರೇಪ್ ಕೇಸ್ ವಿಕ್ಟಿಮ್ ಆಗ್ಬೋದು ಅಥವಾ ಆಸಿಡ್ ಅಟ್ಯಾಕ್ ವಿಕ್ಟಿಮ್ ಆಗ್ಬೋದು. ನೋಡಿ, ಇವರೆಲ್ಲ ಎಷ್ಟು ಕೆಲವೊಂದು ನೀವು ಪ್ರೋಗ್ರಾಮ್ ಎಲ್ಲ ನೋಡಿದ್ರೆ ಕೆಲವು ಮಹಿಳೆಯರು ಅಲ್ಲಿಂದ ಅದನ್ನೆಲ್ಲ ದಾಟಿ ಈವನ್ ಫ್ಯಾಷನ್ ಶೋಸ್ ಮಾಡಿದ್ದಾರೆ ಆಸಿಡ್ ಅಟ್ಯಾಕ್ ವಿಕ್ಟಿಮ್ಸ್. ಸೊ ಅದನ್ನು ಅವರು ದಾಟಿ ಬರಬೇಕು. ಅದನ್ನು ನಾವು ಅಕ್ಸೆಪ್ಟ್ ಮಾಡಬೇಕು. ಓಕೆ, ಇವರಿಗೆ ಈ ಥರ ಆಗಿದೆ, ಅದು ಎಲ್ರಿಗೂ ಆಗುವಂಥದ್ದು, ಅದು ಏನು ಕೆಟ್ಟದಲ್ಲ ಆಗಿದೆ, ಬಟ್ ಅವರಿಗೆ ಪ್ರೋತ್ಸಾಹಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ಖಂಡಿತವಾಗ್ಲೂ ಮ್ಯಾಮ್. ಮಾತುಕತೆಯನ್ನು ಮುಂದುವರಿಸೋಣ, ಬಟ್ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮದ ಸಮಯ. ವೀಕ್ಷಕರೇ, ಮಹಿಳೆಯರ ಯಶೋಗಾಥೆ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮದ ಸಮಯ. ವೀಕ್ಷಕರೇ, ಸಣ್ಣ ವಿರಾಮದ ನಂತರ ಮಹಿಳೆಯರ ಯಶೋಗಾಥೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೇಡಮ್, ನಾವಾಗಲೇ ಮಹಿಳೆಯರ ಶೋಷಣೆಯ ಬಗ್ಗೆ ಮಾತಾಡ್ತಿದ್ವಿ. ಗಾಯತ್ರಿ ಮೇಡಮ್ ಕೂಡ ಅದರ ಬಗ್ಗೆ ಹಲವಾರು ಅವರ ಅನಿಸಿಕೆಗಳನ್ನು ತಿಳಿಸಿದ್ರು. ಸೊ ತಮ್ಮ ಅನಿಸಿಕೆ ಏನು ಮೇಡಮ್ ಮಹಿಳೆಯರ ಶೋಷಣೆಯ ಬಗ್ಗೆ?
ನೋಡಿ, ಎಲ್ಲ ರೀತಿಯ ವರ್ಗದ ಮಹಿಳೆಯರಿಗೆ ಎಲ್ಲ ಸಮಯದಲ್ಲಿ ಒಂದಾನೊಂದು ರೀತಿಯಲ್ಲಿ ಶೋಷಣೆ ಆಗೇ ಆಗ್ತದೆ. ಶೋಷಣೆ ಆಗೋದಿಲ್ಲ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಅದನ್ನು ಮೆಟ್ಟಿ ನಿಲ್ಲಬೇಕಾದ್ರೆ ನಾವೇ ಅದರಿಂದ ಹೊರಗೆ ಬರಬೇಕು ಎಂಬುದೊಂದು ನನ್ನ ಅನಿಸಿಕೆ. ಯಾರೋ ಒಂದು ಸಂಘ ಸಂಘ ಬಂದು ನಿಮಗೆ ಸಹಾಯ ಮಾಡಿಲ್ಲ, ಸ್ವಪ್ರೇರಣೆಯಿಂದ ನಾವು ಶೋಷಣೆಗೆ ಒಳಗಾಗಬಾರ್ದು ಎಂಬುದೊಂದು ಮಾತು ಬರಬೇಕು. ಈಗ ನಾನೇ ಹೇಳ್ತೇನೆ, ಒಂದು ರೀತಿ ಶೋಷಣೆ. ಈಗ ಮಕ್ಳು ಇರ್ತಾರೆ, ಕೆಲವರು ಮಕ್ಳು ಏನು ಹೇಳ್ತಾರೆ, ಹಿಂಗೆ ಅದೆಲ್ಲ ಯಾಕೆ ಬೇಕು, ಇದನ್ನೆಲ್ಲ ಬಿಡು, ನನ್ನ ಹತ್ರ ಬಿಡು, ನಾನು ನಿನಗೆ ಸಾಕ್ತೇನೆ ಅಂತ ಹೇಳಿ ಅವ್ರು ಸಾಕಿದ ಮೇಲೆ ಅದೊಂದು ಶೋಷಣೆ ಆಗ್ತದೆ. ಯಾಕಂದ್ರೆ ತುತ್ತನ್ನಕ್ಕೆ ನಾವು ಕಾಯ್ಬೇಕಾಗ್ತದೆ ಅವರ ಮನೆಗೆ ಹೋಗಿ. ಹಾಗೆ ಅಂಥ ಪರಿಸ್ಥಿತಿಗೆ ಯಾರು ಒಗ್ಗಬೇಡಿ ಅಂತ ಹೇಳುದು. ಎಲ್ಲ ರೀತಿ ದಿನನಿತ್ಯದ ಬೆಳಗ್ಗಿಂದ ರಾತ್ರಿವರೆಗೆ ಒಂದು ಮಹಿಳೆಗೆ, ಎಲ್ಲ ವರ್ಗದ ಮಹಿಳೆಯರಿಗೆ ಶೋಷಣೆ ಖಂಡಿತವಾಗಿಯೂ ಆಗ್ತದೆ. ಅದನ್ನು ಮೆಟ್ಟಿ ನಿಲ್ಲುವಂಥ ಧೈರ್ಯ. ಇನ್ನೊಂದು ಇರ್ತದೆ ಶೋಷಣೆ. ಈಗ ನೋಡಿ, ನಾನು ಎಷ್ಟೋ ರಿಟೈರ್ ಆಗೋ ನನ್ನ ಫ್ರೆಂಡ್ಸನ್ನು ನೋಡಿದ್ದೇನೆ. ರಿಟೈರ್ ಆಗ್ತಾರೆ, ರಿಟೈರ್ ಆದ ತಕ್ಷಣ ಇಲ್ಲಿ ಯಾಕೆ ಅಮ್ಮ ನೀನು ಇರ್ತೀಯ, ನಮ್ಮ ಜೊತೆ ಇರು ಅಂತ ಹೇಳ್ತಾರೆ. ಹೋದ್ರಲ್ಲಿ ಇಡೀ ರಿಟೈರ್ಮೆಂಟ್ ಬೆನಿಫಿಟ್ಸ್ ಇರ್ತದೆ. ಮಗ ಏನೋ ವ್ಯಾಪಾರ ಮಾಡ್ತೇನೆ, ಅದು ಮಾಡ್ತಾನೆ ಅಂತ ಅಮ್ಮನ ಹತ್ರ ತಗೊಂಡು, ಯಾಕಂದ್ರೆ ಅಮ್ಮ ಅವನ ಹತ್ರ ಇರ್ತಾರೆ, ಕೊಟ್ಟುಬಿಟ್ರಿ. ಇವರು ದುಡ್ದಿದ್ದಾರೆ ಜೀವನ ಪರ್ಯಂತ. ಆಗ ಶೋಷಣೆ ಆಗ್ಲಿಲ್ಲ ಅವರಿಗೆ, ದುಡ್ಡು ಸಂಪಾದಿಸಿದ್ದಾರೆ, ತಗೊಂಡಾದ್ಮೇಲೆ ಅವನು ಕಳ್ಕೊಂಡು. ಈಗ ಏನಾಯ್ತು, ವೃದ್ಧಾಪ್ಯದಲ್ಲಿ ಇವರ ಕೈಯಲ್ಲಿ ಏನು ಇರುವುದಿಲ್ಲ. ಆಗೇನಾಗ್ತದೆ, ಅವರು ಹುಡುಗನ ಮೇಲೆ ನಿರ್ಭರ. ಹಾಗಾದ್ರೆ ಇಷ್ಟು ವರ್ಷ ನೀವು ಸ್ವತಂತ್ರವಾಗಿ ದುಡ್ದು ಸಂಪಾದಿಸೋ ನಿಮ್ಮ ಹತ್ರ ಯಾಕೆ ನಿಮ್ಗೆ ಇಟ್ಕೊಳ್ಳಿಕ್ಕೆ ಆಗುವುದಿಲ್ಲ? ಹಾಗೆ ನಾನು ಒಂದು ಕಿವಿ ಮಾತು ಎಲ್ಲ ಹೆಂಗಸರಿಗೆ ಹೇಳ್ತೇನೆ, ಕೊನೆಯವರೆಗೆ ನಿಮ್ಮ ಜುಟ್ಟನ್ನು ಯಾರ ಕೈಯಲ್ಲಿ ಕೊಡಬೇಡಿ. ನಿಮ್ಮ ಹತ್ರ ಏನಿದೆಯೋ ಇಲ್ವೋ, ನೀವು ಸತ್ತ ಮೇಲೆ ಯಾರಾದ್ರೂ ತಗೊಂಡೋಗಿ, ನಾನು ಇದ್ದಾಗಲೇ ಕೊಡ್ತೇನೆ, ನಾನು ದಾನಶೂರ ಕರ್ಣರಾಗಿ, ಸರಿ ಅದನ್ನು ಮಾಡಬೇಡಿ ಅಂತ ನಾನು ಇಷ್ಟು ಹೆಂಗಸಿದ್ದು. ಐ ಆಮ್ ಟಾಕಿಂಗ್ ಅಬೌಟ್ ಮೈ ಎಜುಕೇಟೆಡ್ ಫ್ರೆಂಡ್ಸ್. ಹೇಗೆ ಸಿಕ್ಕಿ ಬಿದ್ದಿದ್ದಾರೆ ಅವ್ರ ಅಂತ ಹೇಳಿ ನನಗೆ ನೋಡಿ ಹೇಳೋರಿದ್ದ, ಅಯ್ಯೋ ಏನೇ ಇರಲಿ ನೀನು ಸ್ವತಂತ್ರವಾಗಿ ಇದ್ದೆ ಅಂತೇಳಿ. ಮತ್ತು ಇನ್ನೊಂದು ಕಿವಿ ಮಾತು, ಹೆಣ್ಮಕ್ಳಿಗೆ ದುಡಿಲಿಕ್ಕೆ ನಿಮ್ಗೆ ಆಗೋದಿಲ್ಲ. ಈಗ ಇವರಾದ್ಗೆ ಹೇಳಿದರು, ದುಡಿಲಿಕ್ಕೆ ಕೆಲವರಿಗೆ ಆಗೋದಿಲ್ಲ. ಎಲ್ಲಾದರೂ ಹತ್ತಿರ ಇದ್ದೆ ಯಾವುದೇ ಸಂಘ ಸಂಸ್ಥೆಗಳಿಗೆ ನೀವು ಹೋಗಿ ಸೇರಿ. ದಟ್ ಈಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್. ಈಗ ನಾನು ಒಂದು ಮಹಿಳೆಯಾಗಿ ಇವತ್ತು ಈ ಒಂದು ರೀತಿಯಲ್ಲಿ ಬಂದು ನಿಮ್ಮ ಎದುರಿಗೆ ಕೂತ್ಕೊಳ್ಬೇಕಾದ್ರೆ ನಾನು ಸೇರಿದ ಹಲವಾರು ಸಂಘ ಸಂಸ್ಥೆಗಳೇ ಕಾರಣ. ಅದು ಸಾಮಾಜಿಕ ಸಂಸ್ಥೆಗಳಿರ್ಬೋದು, ರಾಜಕೀಯ ಸಂಸ್ಥೆಗಳು. ನಾನು ತಾಲೂಕ್ ಪಂಚಾಯತ್ ಮೆಂಬರ್ ಆಗಿ ಒಂದ್ಸಲ ಆಯ್ಕೆ ಆಗಿದ್ದೇನೆ, ರಾಜಕೀಯ ಕ್ಷೇತ್ರದಲ್ಲಿ ಹೋಗಿ ಬಂದಿದ್ದೇನೆ. ಹಾಗೆ ಆ ಸಂಘ ಸಂಸ್ಥೆಗಳಿಗೆ ಹೋಗುವಾಗ ಅಲ್ಲಿ ನಿಮ್ಗೆ ಅನುಭವ ಆಗ್ತದೆ. ಎಲ್ಲ ಒಂದು ಮೆಟ್ಟಿ, ಅಲ್ಲಿ 10 ಜನ ಸಿಗ್ತಾರೆ, 10 ಜನರ ಅನುಭವ ನಿಮ್ಗೆ ಕೇಳಲಿಕ್ಕೆ ಆಗ್ತದೆ. ಆಮೇಲೆ ಅಲ್ಲಿ ಒಂದು ದೃಢತೆ ಬರ್ತದೆ. ಹಾಗಾಗಿ ಬರೀ ನಾವು ಕಲಿತ ವಿದ್ಯೆ ಪ್ರಕಾರ ನಾವು ದುಡಿದು ಸಮಾಜದಲ್ಲಿ ಮೇಲೆ ಬರ್ಬೇಕಂತಿಲ್ಲ. ಸಂಘ ಸಂಸ್ಥೆಗಳ ಮುಖಾಂತರ ನಿಮಗೆ ಒಂದು ಚೈತನ್ಯ ಸಿಗ್ತದೆ. ಅದು ನಾನು ಹೇಳುವಂತಹ ಕಿವಿ ಮಾತು ಎಲ್ಲರಿಗೆ. ಈಗ ನೋಡಿ, ನಮ್ಮ ಸ್ತ್ರೀ ಶಕ್ತಿ ಅಭಿಯಾನ ಅಂತ ಮಾಡಿದ್ರು, ಸ್ವಸಹಾಯ ಗುಂಪು ಅಂತ ಮಾಡಿದ್ರು. ಎಷ್ಟು ಸಬಲೀಕರಣ ಆಯ್ತು, ಒಪ್ಕೊಳ್ತೀರ ನೀವು? ಎಷ್ಟು ಸಬಲೀಕರಣ ಆದ್ರೂ ಅಲ್ಲಿ ಅದರಲ್ಲೂ ಕೂಡ ಒಂದು ವ್ಯತ್ಯಾಸ ಇದೆ. ಎಲ್ಲರೂ ಒಟ್ಟಿಗೆ ಆಗ್ತಾರೆ, ದುಡಿತಾರೆ, ಉಳಿಸ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಕೊನೆಗೆ ಅದನ್ನು ಸಾಲ ಮಾಡಿ ಅದು ವೆಚ್ಚವನ್ನು ಅನಗತ್ಯ ವಿಷಯಕ್ಕೆ ಹಾಕ್ತಾರೆ. ಡೆಡ್ ಇನ್ವೆಸ್ಟ್ಮೆಂಟ್ ಏನಕ್ಕಾದ್ರೂ ಸರಿ ಅಲ್ವಾ? ಏನೋ ಒಂದು ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಬಂತು, ನಾವೇನೋ ಕೊಡ್ಬೇಕಾಯ್ತು, ಅಲ್ಲಿಂದ ಸಾಲ ತೆಗೆದ್ರು, ಅದಕ್ಕೆ ಕೊಟ್ರು. ಒಪ್ಕೊಂಡ್ರೆ ಮಾಡ್ತಾರ ಇಲ್ವೋ? ಅದೆಲ್ಲ ಒಪ್ಕೊಂಡೆ. ಮತ್ತೆ ಏನೋ ಮನೆಯನ್ನು ವಿಸ್ತಾರ ಮಾಡ್ಬೇಕಂತ ಇಟ್ಕೊಳ್ಳ, ಅಮ್ಮ ನಿನ್ನ ಸ್ವಸಹಾಯ ಸಂಘದಲ್ಲಿ ಇದೆಯಲ್ಲ ಸ್ವಲ್ಪ ಕೊಡು, ಮಕ್ಳು ಕೇಳಿದ್ರು, ಕೊಟ್ರು. ಅಲ್ಲಿ ಅದು ಡೆಡ್ ಇನ್ವೆಸ್ಟ್ಮೆಂಟ್. ಅದು ವೆನ್ ಯು ಪುಟ್ ಮೋರ್ ಇನ್ ಟು ಪ್ರಾಪರ್ಟೀಸ್, ಇಫ್ ಯು ನಾಟ್ ಸೆಲ್ಲಿಂಗ್ ದಟ್ ಅಗೇನ್, ಇಟ್ಸ್ ಅ ಡೆಡ್ ಇನ್ವೆಸ್ಟ್ಮೆಂಟ್. ಹಾಗಾಗಿ ಅದು ಕೂಡ ಒಂದು ಶೋಷಣೆ. ಮಕ್ಕಳು ದಾರಿ ತಪ್ಪಿಸುದುಂಟು. ಸರಿಯಾ? ಶೋಷಣೆ ಅಂದ ತಕ್ಷಣ ನಿಮ್ಗೆ ಹೊಡಿಬೇಕು, ಬಡಿಬೇಕು, ಕಡಿಬೇಕಂತ ಏನಿಲ್ಲ. ಮಾನಸಿಕವಾದ ಶೋಷಣೆ ಗಳಿಗೆಯಲ್ಲಿ ನಮ್ಮ ಮೇಲೆ ಆಗ್ತಾ ಇರ್ತದೆ. ಅದಕ್ಕೆ ನಾವು ಏನು ಮಾಡ್ಲಿಕ್ಕೆ, ನಾವು ಸ್ವಪ್ರೇರಣೆಯಿಂದ ಮೆಟ್ಟಿ ನಿಲ್ಬೇಕು. ಒಂದೇ ಕಿವಿ ಮಾತು, ಸಂಘ ಸಂಸ್ಥೆಗಳಿಗೆ ಸೇರಿ ಸ್ವ ಉದ್ಯೋಗ ಮಾಡಿ, ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಆಗದಿದ್ರೆ ಮನೆಯಲ್ಲಿ ಕುತ್ಕೊಂಡು ಏನಾದ್ರೂ ಮಾಡಿ. ಒಪ್ಕೊಂಡ್ರೆ ಸಮಯವನ್ನು ಒಳ್ಳೆ ರೀತಿಯಲ್ಲಿ ಕಳೀರಿ, ವ್ಯರ್ಥವಾಗಿ ಕಳಿಬೇಡಿ. ಸಣ್ಣ ಪುಟ್ಟ ವಿಷಯಗಳಲ್ಲಿ ನಿಮ್ಮ ಇರುವಿಕೆಯನ್ನು ಸಾಬೀತುಪಡಿಸಿ. ಸಣ್ಣ ಪುಟ್ಟ ವಿಷಯದಲ್ಲಿ ನಾನಿದ್ದೇನಂತ ಹೇಳಿ ತಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಳ್ಳಿ. ಸರಿಯಾ? ಇದನ್ನೆಲ್ಲ ನಾವು ಹೇಳ್ಕೊಳ್ಳುವಂಥದ್ದು. ಶೋಷಣೆ ಆಗಿದ್ದಂತೆ ಹೇಳಿ ನಾವು ಎಲ್ಲೋ ಒಂದು ವೇದಿಕೆ ಮೇಲೆ ಎಡೆ ತಟ್ಟಿ ಮಾತಾಡಿ ಪ್ರಯೋಜನ ಇಲ್ಲ. ಮತ್ತೆ ಎಲ್ಲರೂ ನೀವೇ ನಾನು ಸಬಲೀಕರಣದ ದಿಟ್ಟ ಹೆಜ್ಜೆ ಇಡ್ತೇನೆ ಎಂಬ ದಿಟ್ಟ ಹೆಜ್ಜೆ ಇಡಬೇಕಾಗಿದೆ. ಎಲ್ಲ ಶೋಚನೀಯವಾಗಿದೆ. ನಾನೀಗ ಎಲ್ಲಾ ವರ್ಗದವರಿಗೆ ಈ ಶೋಷಣೆ ಇದ್ದೇ ಇದೆ. ಈಗ ನೋಡಿ, ಈಗ ಪ್ರೊಫೆಷನಲ್ ಎಥಿಕ್ಸ್ ಇರ್ತದೆ. ಗಂಡ ಓದಿರ್ತಾನೆ, ಅಂತದೇ ಒಂದು ಹೆಣ್ಣು ಸಿಗ್ತಾನೆ, ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಇಲ್ಲೋ? ಅಲ್ಲಿ ಕೂಡ ಅಲ್ಲಿ ಪ್ರೊಫೆಷನಲ್ ಎಥಿಕ್ಸ್ ಆಗಿ ಗಂಡನಿಗೆ ಅವಳ ಮೇಲೆ ಬರೋದು ಇಷ್ಟನೇ ಇರುವುದಿಲ್ಲ. ನನ್ನ ಒಂದು ಸ್ನೇಹಿತೆ ಉಚ್ಚವಾಗಿ ವ್ಯಾಸಂಗ ಮಾಡಿದಾಳೆ, ವ್ಯಾಸಂಗ ಮಾಡಿ ಡಾಕ್ಟರ್ ಆಗಿ ಸೇರಿದ. ಕಾಕತಾಳೆ ಅಂದ್ರೆ ಅದೇ ಇಲಾಖೆಯಲ್ಲಿ ಅವಳ ಗಂಡ ಕೂಡ ಬಂದು ಸೇರಿದ. ಆಮೇಲೆ ಅವನ ದಬ್ಬಾಳಿಕೆ ಎಷ್ಟಿದೆ ಅಂತ ಹೇಳಿದ, ಯಾವುದೇ ವಿಷಯದಲ್ಲಿ ಅವಳಿಗೆ ಮುಂದೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಕೊನೆಗೆ ಅವಳಿಗೆ ಡಿಪ್ರೆಷನ್ಗೆ ಹೋಗಿ ಮೂಲೆ ಗುಂಪಾದ್ಲು.
ಕೊನೆಗೆ ನನ್ನ ಸಲಹೆ ಸೂಚನೆ ಪ್ರಕಾರ ಇಲ್ಲಿದೆಲ್ಲ ಬಿಡು ನಾನು ಅಂತ ಹೇಳಿ, ಇಲ್ಲಿ ಆಗೋದಿಲ್ಲ ನಿನ್ನೆಯಿಂದ, ಹೋಗು ನೀನಂತ ದೂರ ಹೋಗಿ ಅವಳು ಪುನಃ ಮೊದಲಿಂದ ಅವಳ ಕ್ಯಾರಿಯರನ್ನು ಸ್ಟಾರ್ಟ್ ಮಾಡಿದ್ದಾಳೆ. ಆಗಿದೆಯಲ್ಲೋ ಈಗ, ಓದಿದೆ, ಸಬಲೀಕರಣ ಆಗಿದೆ, ದುಡಿತಾ ಇದ್ಲು, ಮದುವೆ ಆಯಿತು, ತನ್ನಂತ ಗಂಡನನ್ನು ಪಡ್ಕೊಂಡು. ಅದು ಅಲ್ಲಿ ಒಂದು ಶೋಷಣೆ ಅಟ್ ವರ್ಕ್ ಪ್ಲೇಸ್ ಬೈ ಯುವರ್ ಓನ್ ಪೀಪಲ್. ಇದು ನಡೀತಾ ಇರ್ತದೆ. ಮತ್ತು ಅದಕ್ಕೆ ಇದಕ್ಕೆ ಅಂತ್ಯ ಅಂತಿಲ್ಲ. ನಾವೆಷ್ಟೇ ಹೇಳಿರ್ಬೋದು, ನಾವು ಉದಾರ ಮನಸ್ಸಿನವರು, ನಾವು ಬೆಳೆದಿದ್ದೇವೆ, ವಿ ಆರ್ ಎಂಪವರ್ಡ್ ಅಲ್ಲ, ಎಂಪವರ್ಮೆಂಟ್ ಆಗಿದೆ, ಸಬಲೀಕರಣ 100ಕ್ಕೆ 100 ಆಗಿದೆ. ಎಷ್ಟು ಹೇಳಿ ಸಣ್ಣ ಪುಟ್ಟ ಶೋಷಣೆಗಳು ಇದ್ದೇ ಇದೆ. ನಮ್ಮ ಮಕ್ಕಳು ನಮ್ಮ ಮೇಲೆ ಯಾವಾಗ ಶೋಷಣೆ ಮಾಡ್ತಾರೆ ಅಂತ ಹೇಳಿಕ್ಕಾಗೋದಿಲ್ಲ. ಅದರಲ್ಲೂ ನಾವು ಬಹಳ ಜಾಗ್ರತೆಯಿಂದ ಇರಬೇಕು. ಎಷ್ಟೋ ಮಕ್ಕಳು ತಾಯಿದ್ದು ನಕಲ್ಲು ಸಿಗ್ನೇಚರ್ ಹಾಕಿ ಅಕೌಂಟ್ ಖಾಲಿ ಮಾಡಿದ್ದು, ಅದು ಶೋಷಣೆ ಅಲ್ವಾ? ಸರಿಯಾ? ಮತ್ತೆ ಆಗ ತಾಯಿ ಅಯ್ಯೋ ಯಾರ ಹತ್ರ ಹೇಳುದು, ನನ್ನದೇ ಮಕ್ಕಳು ಮಾಡಿದ ಮೇಲೆ, ಇದು ಬಹಿರಂಗ ಮಾಡಿದ ಮೇಲೆ ಒಂದು ರೀತಿ ಅಸಹ್ಯ ಆಗ್ತದೆ ಅನ್ನೋದು ಬಾಯಿ ಮುಚ್ಕೊಂಡು, ಅದು ಶೋಷಣೆ ಅಲ್ಲ. ಆ ಶೋಷಣೆ ಬೇರೆ ಬೇರೆ ಆಯಾಮಗಳಿದೆ. ಅದನ್ನು ನಾವು ಹೇಗೆ ತಗೊಳ್ತೇವೆ, ಹೇಗೆ ಮೆಟ್ಟಿ ನಿಂತೇವೆ, ನಿಮ್ಮ ಮೇಲೆ ಇರುವಂಥದ್ದು. ಜಾಗ್ರತೆಯಿಂದಿರಿ ಅಂತ ನಾನು ಹೇಳೋದು ಮಹಿಳೆಯರಿಗೆ. ಖಂಡಿತವಾಗ್ಲು ಮ್ಯಾಮ್, ಇವಾಗ ವಿದ್ಯಾವಂತರು ಆಗಿರಬಹುದು, ಅವರಿಗೆ ಸ್ವಲ್ಪನಾದ್ರೂ ನಾಲೆಜ್ ಇರುತ್ತೆ, ಒಂದು ನಮ್ಮ ಸಾಮಾಜಿಕದಲ್ಲಿ ಏನೆಲ್ಲ ಆಗ್ತಾ ಇದೆ ಒಂದು ಸ್ವಲ್ಪ ಅಪ್ಡೇಟ್ ಆಗಿರ್ತಾರೆ. ಸೊ ಈ ಒಂದು ಅವಿದ್ಯಾವಂತ ವರ್ಗದವರು ಮಹಿಳೆಯರು ತುಂಬಾನೇ ಇದ್ದಾರೆ. ತುಂಬಾ ಅಂದ್ರೆ 50%ಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಅವಿದ್ಯಾವಂತ ಮಹಿಳೆಯರಿದ್ದಾರೆ. ಅವರಿಗೆ ನೀವು ಯಾವ ರೀತಿ ಒಂದು ಇನ್ಸ್ಪಿರೇಷನ್ ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೋಡಿ, ಅವಿದ್ಯಾವಂತರಂತ ಹೇಳಿ ತುಂಬ ವಿದ್ಯಾವಂತರಂತೂ ಇರುವುದಿಲ್ಲ. ಈಗ ನಮ್ಮ ಪರಿಸರದಲ್ಲೇ ತಗೊಳ್ಳಿ, ಬೇಕಾದಷ್ಟು ಜನ ಇದ್ದಾರೆ. ಅವರಿಗೆ ಹೇಳುವಂಥದ್ದು ಏನಂತ ಹೇಳಿದರೆ, ನಿಮ್ಮ ಪರಿಮಿತಿಯಲ್ಲಿ ನಿಮ್ಮಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡಿ ಅಂತ ಹೇಳುವುದು. ಐ ಆಲ್ವೇಸ್ ಟೆಲ್ ದೆಮ್, ಸುಮ್ಮನೆ ಕೂತ್ಕೊಳ್ಬೇಡಿ, ಕೀಪ್ ಗೋಯಿಂಗ್ ಅಂತ ಹೇಳಿ ಒಂದು ಕಿವಿ ಮಾತು. ಮತ್ತೆ ಇನ್ನೊಂದು ಏನಂತ ಹೇಳಿದರೆ, ಅವರಿಗೆ ಗೊತ್ತಿದ್ದಂತೆ ವಿದ್ಯೆಯನ್ನು ಅವರು ಅದನ್ನು ಪಸರಿಸಬಹುದು. ಈಗ ಹಳ್ಳಿಯಲ್ಲಿ ಅಡಿಗೆ ಮಾಡ್ಲಿಕ್ಕೆ ಒಳ್ಳೆ ರೀತಿಯಲ್ಲಿ ಇದೆಯಾ ಅಂತ ಹೇಳಿ ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಬೇಡ, ಮನೆಯಲ್ಲೇ ಏನಾದ್ರೂ ಮಾಡಿ ಹತ್ತಿರ ಇದ್ದ ಕ್ಯಾಂಟೀನಿಗೆ ಅವರು ಕೊಡ್ಬೋದು. ಕ್ಯಾಂಟೀನಲ್ಲಿ ಅವ್ರೇನು ಮಾಡುದಿಲ್ಲ, ಅಲ್ಲಿ ಒಂದು ಸಬಲೀಕರಣ ಆಯ್ತಾ? ಈಗ ನಾನು ನೋಡಿ, ಬುದ್ಧಿಮಾಂದ್ಯ ಮಕ್ಕಳ ತಾಯಂದಿರ ಅಂತ ಹೇಳಿದ್ದೇನೆ. ಕೆಲವು ಬುದ್ಧಿಮಾಂದ್ಯ ಮಕ್ಕಳು, ಸೆರೆಬ್ರಲ್ ಪ್ಯಾಲೇಸ್ ಇದ್ದ ಮಕ್ಕಳು ಮಲಗಿದಿಂದ ಹೇಳಲಿಕ್ಕೆ ಆಗುದಿಲ್ಲ. ತಂದೆ ಯಾವ್ದವನು ದುಡಿತಾನೆ, ತಾಯಿ ಯಾವ್ದವಳು ಮಗುವನ್ನು ನೋಡಿ ಮನೆಯಲ್ಲೇ ಇರ್ಬೇಕಂತಂದ್ರೆ, ಇದು ನಾನು ಹೇಳೋದು ಯಾವುದು ಗ್ರಾಮೀಣ ಪ್ರದೇಶದಲ್ಲಿ. ಆಗ ನಾನು ಹೇಳಿ ಏನ್ ಮಾಡ್ಲಿಕ್ಕೆ ಬರ್ತೇನೆ, ನನ್ಗೇನು ಮಾಡ್ಲಿಕ್ಕೆ ಆಗುದಿಲ್ಲ, ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆಗ ನಾನು ಹೇಳ್ತೇನೆ, ಎಲ್ಲರಿಗೆ ಹತ್ತಿಯಿಂದ ಬತ್ತಿ ಹೊಸಕ್ಲಿಕ್ಕೆ ಬರ್ತದೆ, ಎಲ್ಲರಿಗೆ ಬರ್ತದೆ. ಸೊ ನಾನು ಅಂತ ಪೇರೆಂಟ್ಸಿಗೆ ಏನ್ ಮಾಡಿ, ಎಲ್ಲರೂ ಬತ್ತಿ ಹೊಸಗೆ ನಿಮ್ಮ ಬತ್ತಿಯನ್ನು ನಾನು ತಗೊಳ್ತೇನೆ, ಮತ್ತು ನಾನು ಅದು ನನ್ನ NGO ಮುಖಾಂತರ ಮಾರಾಟಕ್ಕೆ ಹಾಕ್ತೇನೆ ಅಂತ ಹೇಳಿದೆ. ಸುಲಭ ಅಲ್ವಾ? ಇನ್ವೆಸ್ಟ್ಮೆಂಟ್ ಇಲ್ಲ ಅವರಿಗೆ. ಅದು ಒಂದು ಉಪಾಯ ನಾನು ಈ ರೀತಿಯ ಪೇರೆಂಟ್ಸಿಗೆ ಮಾಡಿದಂತ ವಿಷಯ. ಮತ್ತೆ ಇನ್ನೊಂದು, ಸರ್ಕಾರಿ ಸಿಗುವಂತ ಎಷ್ಟೋ ಸೌಲಭ್ಯಗಳಿದೆ, ಅದರ ಮಾಹಿತಿಯನ್ನು ನಾನು ಅವರಿಗೆ ಕೊಡ್ತಾ ಇದ್ದೇನೆ. ಅದು ನಿನ್ಗೆ ಅಲ್ಲಿ ಸಿಗ್ತದೆ. ಅಥವಾ ಈಗಾಗಲೇ ಏನಾದ್ರೂ ಉದ್ಯಮ ಮಾಡೋರಿದ್ರೆ ಅದರಲ್ಲಿ ಒಂದು ಪಾಲು ಇವರಿಗೆ ಕೂಡ ಭಾಗವಹಿಸ್ಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಎಷ್ಟೋ ಕಡೆ ನಾನು ಹೇಳಿದ್ದು ಉಂಟು. ಮತ್ತೆ ಎಲ್ಲರಿಗೆ ಹೇಳುದು, ಬಡದೆ ಎಬ್ಬಿಸ್ತಾ ಇದ್ದೇನೆ ಹೆಂಗಸರಿಗೆ, ಮುಂದೆ ಹೋಗಿ ಸುಮ್ಮನೆ ಕೂತ್ಕೊಳ್ಬೇಡಿ ಅಂತ. ಮ್ಯಾಮ್, ನೀವು ಒಂದು ಎಜುಕೇಟೆಡ್ ಆಗಿ ಡಾಕ್ಟರ್ ಆಗಿ ನೀವು ಒಂದು ಹೆಣ್ಮಕ್ಳಿಗೆ ಯಾವ ರೀತಿ ಸಲಹೆಯನ್ನ ಕೊಡ್ತೀರಾ? ಅಂದ್ರೆ ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ ಅವರಿಗೆ, ಹೆಣ್ಣು ಮಕ್ಕಳಿಗೆ ಯಾವ ರೀತಿಯ ಸಲಹೆಯನ್ನು ನೀವೊಂದು ಎಜುಕೇಟೆಡ್ ಆಗಿ ಯಾವ ರೀತಿ ಕೊಡ್ತೀರಾ ಮೇಡಮ್? ಯಾವುದೇ ಅವರಿಗೆ ಏನು ಮಾಡಿದರು, ಈಗ ಮೇಡಮ್ ಅದನ್ನೇ ಹೇಳಿದ್ರು, ನಮಗೆ ಯಾವಾಗ ಯಾವ ತಡೆಗಳು ಬರ್ತವೆ, ಏನು ಅಡ್ಡಕ್ಕೆ ಬರ್ತದೆ ನಮ್ಗೆ ಹೇಳಲಿಕ್ಕಾಗಲ್ಲ. ಒಂದೇನಂದರೆ, ಏನೇ ಅಡ್ಡ ಬಂದರೂ ಅದನ್ನು ನಾವು ಖಂಡಿತ ದಾಟ್ತೀವಿ ಅನ್ನುವ ಸೆಲ್ಫ್ ಕಾನ್ಫಿಡೆನ್ಸ್ ಅವರಲ್ಲಿ ಇರಬೇಕು. ಅದಕ್ಕೆ ನಾವು ಅಂದರೆ ತಂದೆ ತಾಯಿಯವರನ್ನು ಶಾಲೆಗೆಲ್ಲ ಕಳಿಸೋದು. ಈ ಬರೀ ಪುಸ್ತಕವನ್ನು ಓದಿ 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 ಎಕ್ಸಾಮ್ ಬರೆದು ಪಾಸ್ ಆಗೋದು ಅದಲ್ಲ. ಒಂದು ಶಾಲೆಗೆ ಹೋದರೆ ಅವರಿಗೆ ಎಷ್ಟೋ ಒಂದು ನಾಲೆಡ್ಜ್ ಸಿಗ್ತದೆ, ಹೇಗೆ ಒಂದು ಕಡೆ ಮಾತಾಡಬೇಕು ಅವುಗಳನ್ನೆಲ್ಲ ಅವರು ಫಾಲೋ ಅಪ್ ಮಾಡಬೇಕು. ಆಗ ಮಾತ್ರ ಈ ಥರ ಏನಾದರೂ ತಡೆಗಟ್ಟಲು ಖಂಡಿತ ಬರ್ತವೆ, ಎಲ್ರಿಗೂ ಬರ್ತದೆ. ಎಜುಕೇಟೆಡ್ ಇರ್ಬೋದು, ಬಡವರು ಇರ್ಬೋದು, ಅಥವಾ ಒಳ್ಳೆ ಇದ್ದವ್ರು ಇರ್ಬೋದು, ವೆಲ್ ಆಫ್ ಏನು ಹೇಳ್ತಾರೆ, ಅವರಿಗೂ ತಡೆಗಟ್ಟಲು ಬಂದೇ ಬರ್ತದೆ. ಅದೇ ಜೀವನ. ಅದನ್ನು ಹೇಗೆ ನಾವು ದಾಟಿ ಹೋಗುದು, ಆ ದಾರಿಯನ್ನು ಅವರೇ ಕಂಡು ಹಿಡಿಬೇಕು. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ, ಈಗ ಒಂದು ಸಂಘ ಸಂಸ್ಥೆಯಲ್ಲಿದ್ದರೆ ಒಬ್ಬೊಬ್ಬರ ಅನುಭವಗಳನ್ನು ನಾವು ನೋಡ್ತೀವಿ, ಶೇರ್ ಮಾಡ್ಕೊಳ್ತೀವಿ. ಅದನ್ನು ಕೆಲವರು ನೆಗೆಟಿವ್ ಆಗಿ ತಗೊಳ್ತಾರೆ. ಅದನ್ನು ನೆಗೆಟಿವ್ ಆಗಿ ತಗೊಳ್ಬಾರ್ದು. ಆ್ಯಕ್ಚುಲಿ ಅದನ್ನು ಪಾಸಿಟಿವ್ ಆಗಿ ತಿರುಗಿಸ್ಬೇಕು. ಯಾವುದೇ ಅನುಭವ ಅವರಿಗೆ ಬಂದರೂ ಅದನ್ನೊಂದು ಪಾಸಿಟಿವ್ ಆಗಿ ಟರ್ನ್ ಮಾಡಿಕೊಂಡು ಮುಂದುವರ್ಸ್ಕೊಂಡು ಹೋಗಬೇಕು. ಇನ್ನೊಂದೇನೆಂದರೆ, ನಾನು ಹೆಣ್ಮಕ್ಳಿಗೆ ಇತ್ತೀಚೆಗೆ ಒಂದು
ಟ್ರೆಂಡ್ ಅಂತ ಹೇಳ್ಬೋದು. ಒಂದು ಡ್ರೆಸ್ಸಿಂಗ್ ಸೆನ್ಸ್ ಆಗಲಿ ಅಥವಾ ಏನೇ ಒಂದು ಈಗ ಸೆಲ್ಫೀಸ್ ಆಗಲಿ, ಎಲ್ಲರೂ ಒಂದು ಈ ಥರ ಡ್ರೆಸ್ ಮಾಡಿದವರೇ ಒಳ್ಳೆಯವರು ಅಥವಾ ಹೀಗೆ ಡ್ರೆಸ್ ಮಾಡಿದ್ರೇ ನಮಗೆ ರೆಸ್ಪೆಕ್ಟ್ ಬರೋದು ಅಥವಾ ಯಾವುದೋ ಒಂದು ಫಿಲ್ಮ್ ಸ್ಟಾರ್ ಥರ ಹೇರ್ ಸ್ಟೈಲ್ ಮಾಡ್ಕೊಂಡ್ರೆ ನಾವು ಚಂದ ಇರೋದು ಅಂತ ಎಲ್ಲ ಒಂದು ಭಾವನೆಗಳು ಹೆಣ್ಮಕ್ಳಲ್ಲಿ ಇದೆ. ಅದು ಇರಬಾರ್ದು. ನಾವೇನಿದ್ದೀವಿ ಪ್ರತಿಯೊಬ್ರು, ನಾನು ಕೆಲವೊಂದು ಶಾಲೆಗಳಿಗೆ ಹೋಗಿ ಮಾತಾಡೋದಿದೆ, ಆಗ ನಾನು ಅವರಿಗೆ ಯಾವಾಗಲೂ, ಅದು ಒಂದು ಗರ್ಲ್ಸ್ ಕಾಲೇಜ್ ಆಗಿದ್ರೆ ನಾನು ಯಾವಾಗಲೂ ಅವ್ರಿಗೆ ಹೇಳ್ತೇನೆ, ನಾವೇನಿದ್ದೀವಿ ನಾವು ವಿ ಆರ್ ಆಲ್ ವೆರಿ ಗಿಫ್ಟೆಡ್. ಎಲ್ಲರಲ್ಲೂ ಗಿಫ್ಟ್ ಇದೆ, ಎಲ್ಲರೂ ಚಂದಾನೆ ನೋಡ್ಲಿಕ್ಕೆ. ಅದು ಇಟ್ ಡಿಪೆಂಡ್ಸ್ ಆನ್ ದ ಅದೊಂದು ಸೇಯಿಂಗ್ ಇದೆ ಅಲ್ವಾ, ಬ್ಯೂಟಿ ಡಿಪೆಂಡ್ಸ್ ಆನ್ ದ ಐಸ್ ಆಫ್ ದ ಬಿಹೋಲ್ಡರ್ ಅಂತ. ಸೊ ಆ ಥರ. ಸೊ ನೀವು ಏನಿದ್ದೀರಿ, ನನ್ನ ಹಲ್ಲು ಹೀಗಿದೆ, ಕೆಲವರು ನನ್ನ ಹತ್ರ ಬಂದು ಹೇಳೋದುಂಟು. ಸಿನ್ಸ್ ನಾನು ಡೆಂಟಲ್ ಪ್ರೊಫೆಷನ್ ಅಲ್ಲಿ ಇರೋದ್ರಿಂದ, ಅಯ್ಯೋ ನನ್ನ ಹಲ್ಲು ಮುಂದೆ ಇದೆ, ನಾನು ನೋಡ್ಲಿಕ್ಕೆ ಚೆನ್ನಾಗೇ ಇಲ್ಲ ಅಂತ. ಸೊ ಆಕ್ಚುಲಿ ಅದು ಹಾಗಲ್ಲ, ಅದು ನ್ಯಾಚುರಲಿ ಅದಕ್ಕೊಂದು ಬ್ಯೂಟಿ ಇದೆ. ಸೊ ಕೆಲವು ಮಕ್ಕಳಿಗೆ ನಾವು ಕೌನ್ಸಿಲ್ ಮಾಡಿ ಕಳಿಸ್ತೇವೆ, ಇಲ್ಲ ನೀವು ಚೆನ್ನಾಗೇ ಇದ್ದೀರಿ, ಅನ್ನೆಸೆಸರಿಯಾಗಿ ಏನ್ ಟ್ರೀಟ್ಮೆಂಟ್ ಮಾಡ್ಕೊಳ್ಬೇಡಿ, ಯು ಆರ್ ಲುಕಿಂಗ್ ಗುಡ್ ಅಂತ. ಕೆಲವರಿಗೆ ನಿಜವಾಗಿಯೂ ಒಂದು ಫಂಕ್ಷನಲ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಆ ಥರ ಫಂಕ್ಷನಲ್ ಪ್ರಾಬ್ಲಮ್ಸ್ ಇದ್ರೆ ಖಂಡಿತ ನಾವು ಟ್ರೀಟ್ಮೆಂಟ್ ಮಾಡ್ಬೋದು. ಬಟ್ ಇದೊಂದು ಏನು ಭಾವನೆ ಅವರಿಗೆಲ್ಲ, ನಾವು ಚಂದ ಇದ್ರೆ ನಮಗೆ, ಬಟ್ ಮೋರ್ ದೆನ್ ನಿಮ್ಮ ಮನಸ್ಸು ಚಂದ ಇದ್ರೆ, ಮತ್ತೆ ನೀವು ಏನು ಕಲ್ತಿದ್ದೀರಿ, ನಿಮ್ಮ ಮನಸ್ಸು ಸ್ವಚ್ಛ ಆಗಿ ನೀವೊಂದು ಪಾಸಿಟಿವ್ ಆಗಿ ಏನನ್ನೂ ಮಾಡಿದ್ರು ಎಲ್ಲರೂ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಅದಕ್ಕೆ ಎಕ್ಸ್ಟರ್ನಲ್ ಬ್ಯೂಟಿ ಬೇಕಂತ ಇಲ್ಲ ಅನ್ನೋದು ಅವರಿಗೆ ರೀಚ್ ಆಗಬೇಕು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದೊಂದು ನಾನು ಹೇಳೋದುಂಟು, ನಾನು ಹೀಗಿದ್ರೆ ಮಾತ್ರ ನನ್ನನ್ನು ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಭಾವನೆ ಬೇಡ. ನೀವು ಹೇಗಿದ್ದೀರೋ ಯು ಆರ್ ದ ಬೆಸ್ಟ್ ಅಂತ ಅವರು ಅನ್ಕೊಳ್ಬೇಕು. ಆಗ ಡೆಫಿನೆಟ್ಲಿ ಅವರಿಗೆ ಎಲ್ಲೇ ಇಲ್ಲ ಅಲ್ಲಿವರೆಗೆ ಹೋಗ್ಬೋದು. ಅದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು. ಹೌದು, ಖಂಡಿತವಾಗ್ಲಿ ಮ್ಯಾಮ್. ಹಾಗೆ ಈ ಒಂದು ನೀವೊಂದು ಡಾಕ್ಟರ್ ಆಗಿರ್ಬೋದು ಅಥವಾ ಸಮಾಜ ಸೇವಕಿ ಆಗಿರ್ಬೋದು, ನಿಮ್ಮ ಒಂದು ಇನ್ಸ್ಪಿರೇಷನ್ ಏನು ಮ್ಯಾಮ್? ಇದಕ್ಕೆ ಒಂದು ಇನ್ಸ್ಪಿರೇಷನ್ ಅಂತ ಇರುತ್ತೆ ಮನುಷ್ಯರ, ಪ್ರತಿಯೊಬ್ಬರಿಗೂ ಇನ್ಸ್ಪಿರೇಷನ್ ಅಂತ ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ. ಸೊ ನಿಮಗೆ ಒಂದು ಯಾವ ಇನ್ಸ್ಪೈರಿಂಗ್ ಮೂಮೆಂಟ್ ಅಥವಾ ಯಾರು ಇನ್ಸ್ಪಿರೇಷನ್ ಅಂತ ಹೇಳೋದಕ್ಕಿಂತ, ನನ್ನ ಈ ಸಮಾಜ ಸೇವಕ್ಕೆ ಬರಲಿಕ್ಕೆ ನನ್ನ ಸುತ್ತಮುತ್ತ ನಾನು ಯಾವಾಗಲೂ ಅಬ್ಸರ್ವ್ ಮಾಡ್ತಾ ಇರ್ತೇನೆ, ಎಲ್ಲ ಕಡೆ ಶೋಷಣೆಗಳಿವೆ. ಇದು ನನಗೆ ಮೊನ್ನೆ ಅಷ್ಟೇ ಒಂದು ಇನ್ಸಿಡೆಂಟ್ ನೆನಪಾಯಿತು. ಆ್ಯಕ್ಚುಲಿ ನಾನು ಬಹುಶಃ ಒಂದು 4ನೇ ಕ್ಲಾಸ್ ಅಥವಾ 5ನೇ ಕ್ಲಾಸಲ್ಲಿ ಇದ್ದಿರ್ಬೋದು. ಆಗ ಮೈಸೂರು ಕೃಷ್ಣರಾಜಸಾಗರ್ ಡ್ಯಾಮ್ ನೋಡ್ಲಿಕ್ಕೆ ಆ ಬೃಂದಾವನ್ ಗಾರ್ಡನ್ಸ್ ಇಂದ ಹೋಗ್ತಾ ಇದ್ವಿ. ಆಗ ಒಂದು ಫ್ಯಾಮಿಲಿ ಆ ಗುಂಪಲ್ಲಿ ಎಲ್ಲರೂ ಹೋಗ್ತಾ ಇರ್ತೀವಲ್ವ, ಇಟ್ಸ್ ಅ ಲಾಂಗ್ ಕ್ಯೂ. ಅಲ್ಲಿ ಹೋಗ್ತಾ ಇರುವಾಗ ಒಂದು ಮಗು ಇತ್ತು. ಅದು ಒಂದು 1 hour ಆಗುತ್ತೆ ಇಡೀ ಬೃಂದಾವನ್ ನೋಡಿ KR ಸಾಗರ್ ಮೇಲೆಲ್ಲ ಹತ್ತಿ ಬರುವಾಗ. ಒಂದು ಮಗು ಒಟ್ಟಿಗೆ ನಾನು ಕೂಡ ಆಟ ಆಡ್ತಾ ಬಂದೆ. ಇನ್ನೊಂದು ಫ್ಯಾಮಿಲಿ, ಯಾರಂತ ನಮ್ಗೆ ಗೊತ್ತಿಲ್ಲ. ಮತ್ತೆ ಒಂದು ಸ್ವಲ್ಪ ಅರ್ಧ ಗಂಟೆ ಆದ್ಮೇಲೆ ಆ ಮಗು ಕೂಗ್ಲಿಕ್ಕೆಲ್ಲ ಸ್ಟಾರ್ಟ್ ಆಯ್ತು. ಅವರೊಟ್ಟಿಗೆ ಆ ಮಗು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ ತಾಯಿಗೆ. ಆಗ ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್, ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಏನಂದ್ರೆ ಆ ಗಂಡ ಹಿ ವಾಸ್ ವೆರಿ, ಏನ್ ಹೇಳೋದು, ಅವರಿಗೆ ಹಿ ಜಸ್ಟ್ ಸ್ಲ್ಯಾಪ್ಡ್ ಹರ್ ಹಲಾರ್ ಅಂತ. ಎಲ್ರಿಗೂ ಅಲ್ಲಿ ಶಾಕ್ ಆಯ್ತು, ಆದ್ರೆ ಯಾರು ಮಾತಾಡ್ಲಿಲ್ಲ. ಹೊಡೀಲಿ ಅಂತ, ಅಂದ್ರೆ ಆ ಮಗು ಕೂಗ್ತಾ ಇದೆ. ಈ ಅಮ್ಮನಿಗೆ ಆಗ ಎಲ್ಲ ನಾವು ಏನು ಈ ಪ್ಯಾಕ್ಡ್ ಫುಡ್ಸ್ ಎಲ್ಲ ಇರ್ತಾ ಇರ್ಲಿಲ್ಲ. ಸೊ ಅವರು ಕೂಡ ಪ್ಲಾನ್ ಮಾಡಿರ್ಲಿಲ್ಲ ಬಹುಶಃ. ಅದು ಈಗ ಒಂದು ತಾಯಿಯಾಗಿ ನಮ್ಗೆ ಗೊತ್ತಾದ್ಮೇಲೆ ಈ ವಿಷಯಗಳೆಲ್ಲ ವಿ ಗೆಟ್ ಟು ಥಿಂಕ್ ಅಬೌಟ್ ಇಟ್. ಆ ಕ್ರೌಡ್ ಅಲ್ಲಿ ಒಂದು ಲೇಡಿ, ಅವರು ಎಲ್ಲಿಂದ ಯಾರು ಏನ್ ಗೊತ್ತಿಲ್ಲ, ಅವರು ಬೈದ್ರು, ಈ ತರ ಹೊಡಿಲಿಕ್ಕಿಲ್ಲ, ಯಾವುದೇ ಹೆಂಗಸಿಗೆ ಹೊಡಿಬಾರದು ಅಂತ. ಆಗ ನನ್ಗೆ ಆ ಇನ್ಸಿಡೆಂಟ್ ನನ್ಗೆ ಇನ್ನೂ ನೆನಪಿದೆ. ಅದನ್ನ ನನ್ಗೆ ಮರೀಲಿಕ್ಕೆ ಆಗುದಿಲ್ಲ. ಅಂದ್ರೆ ಆ ಸಣ್ಣ ಪ್ರಾಯದಲ್ಲಿ ಒಂದು ಗಂಡಸು ಎಲ್ಲರ ಮುಂದೆ ಪಬ್ಲಿಕ್ ಸ್ಪೇಸ್ ಅಲ್ಲಿ ತನ್ನ ಸ್ವಂತ ಹೆಂಡತಿಯನ್ನು ಹೊಡೆದದ್ದು, ಅದು ಐ ಕ್ಯಾನ್ ಸ್ಟಿಲ್ ರಿಮೆಂಬರ್ ದಟ್ ಲೇಡೀಸ್ ಶಾಕ್. ಅಂಡ್ ಈ ಇನ್ನೊಬ್ರು ಯಾರು ಬಂದು ಅವರಿಗೆ ಬೈದು ನೀವು ಹೀಗೆ ಮಾಡಬಾರ್ದು ಅಂತ ಒಂದು ವಾಯ್ಸ್ ಅಪ್ ಮಾಡಿದ್ರಲ್ವಾ, ಅದು ಈ ಥರ ಸಣ್ಣ ಇನ್ಸಿಡೆಂಟ್ಸ್ ಆಮೇಲೆ ನಾನು ಅಬ್ಸರ್ವ್ ಮಾಡ್ಲಿಕ್ಕೆ ನೋಡಿದೆ. ಈ ಬಾರ್ಗಳ ಹೊರಗೆ ನೋಡಿದರೆ ಏನಾದರೂ ಒಂದು
ಆಲ್ಟ್ರಿಕೇಶನ್ ಆಗ್ತಾ ಇರ್ತದೆ. ಹೌದು. ಅದೆಲ್ಲ ನಾವು ದಾರಿಯಲ್ಲಿ ಹೋಗುವಾಗ ನೋಡ್ತೀವಿ. ಸೊ ಇದೊಂದು ನನ್ನ ಒಳಗೆ ಇಟ್ ಈಸ್ ಏನು ಹೇಳೋದು, ಇಟ್ ವಾಸ್ ಆಲ್ವೇಸ್ ದೇರ್. ಮಹಿಳೆಯರಂದ್ರೆ ಈ ಥರ ಇದೆ, ಅದನ್ನು ನಾವು ಯಾವುದೇ ಕಾರಣಕ್ಕೂ ಹಾಗೆ ಇರಬಾರ್ದು. ಆದಷ್ಟು ಈವನ್ ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ನಾನು ಎಲ್ರಿಗೂ ಹೇಳ್ತೇನೆ, ಇದು ದಿಸ್ ಇಸ್ ಓಪನ್ಲಿ ನಾನು ಹೇಳ್ತಾ ಇರೋದು. ಏನಂದರೆ ನನ್ನ ಕಸಿನ್ಸ್ ಕೂಡ ಕೆಲವರು ಓದಿ ಮನೆಯಲ್ಲೇ ಕೂತ್ಕೊಂಡಿದ್ದಾರೆ. ನಾನು ಈಗ ಪವರ್ ಸಂಸ್ಥೆ ಸೇರಿ ಒಂದು 8 ವರ್ಷ ಆಗಿದೆ. ಆದರೂ ಈಗ ನನಗೆ ಅವರನ್ನು ಹೊರಗೆ ತರಲಿಕ್ಕೆ ಆಗ್ತಾ ಇಲ್ಲ. ಬೇರೆಯವರಿಗೆಲ್ಲ ಕೆಲವರಿಗೆ ಹೊರಗೆ ತಂದಿದ್ದೇನೆ. ಸೊ ಹಾಗೆ ನನಗೆ ಏನು ಹೆಮ್ಮೆಯ ವಿಷಯ ಅಂದರೆ, ಒಂದು ಬಡ ಮನೆತನದಿಂದ ಅವರಿಗೆ ಇನ್ಫ್ಯಾಕ್ಟ್ ಅವರ ಮನೆಯಲ್ಲಿ ಬೆಳಕು ಸಹ ಇರಲಿಲ್ಲ, ಎಲೆಕ್ಟ್ರಿಸಿಟಿ ಇಲ್ಲದ ಮನೆಯಿಂದ ಅವಳು ನನ್ನ ಕ್ಲಿನಿಕಲ್ಲಿ ಕೆಲಸ ಮಾಡ್ತಾ ಇದ್ಲು. ಅವಳು ಈಗ ಆಲ್ಮೋಸ್ಟ್ 10 ವರ್ಷ ಆಯ್ತು. ಈಗ 10 ವರ್ಷ 8 ವರ್ಷ ನನ್ನೊಟ್ಟಿಗೆ ಕೆಲಸ ಮಾಡಿ ಈಗ ಅವಳು ತನ್ನ ಸ್ವಂತ ಮನೆ ಮಾಡ್ಕೊಂಡಿದ್ದಾಳೆ. ಅವಳು ಓನ್ ಆಗಿ ಈಗ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾಳೆ. ಅದನ್ನು ನೋಡಿದರೆ ನನಗೆ ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಅವಳು ಯಾವಾಗಲೂ ಹೇಳೋದು, ನಿಮ್ಮ ಪ್ರೋಗ್ರಾಮ್ ನೀವು ಮಾತಾಡೋದು ನೋಡಿ ನಾನು ಒಂದು ಬ್ರೇವ್ ಸ್ಟೆಪ್ ತಗೊಂಡೆ, ನನ್ನ ಮನೆಯಿಂದ ಹೊರಗೆ ಬರಬೇಕು. ಯಾಕೆಂದರೆ ಅವಳಿಗೆ ಕೂಡ ಮನೆಯಲ್ಲಿ ಹೊಡಿತಾ ಇದ್ರು ತಂದೆ ತಾಯಿಯರು, ಹೀಗೀಗೆ ಅಂತ ಎಲ್ಲ ಮಾಡ್ತಾಯಿದ್ರು. ಬಟ್ ಅದನ್ನೆಲ್ಲ ದಾಟಿ ಅವಳು ಎಲ್ಲೋ ಒಂದು ಓನ್ ಆಗಿ ಒಂದು ಬಿಸ್ನೆಸ್ ಮಾಡೋದಂದರೆ ದೊಡ್ಡ ವಿಷಯ. ಸೊ ಆ ಥರ ಒಂದು ಓಕೆ, ನಾವು ಕೂಡ ಏನೋ ಒಂದು ಎಲ್ರಿಗೂ ಮಾಡ್ಲಿಕ್ಕೆ ಆಗಲ್ಲ, ನಮ್ಮಿಂದ ಒಂದು 2-3 ಜನ ಈ ಥರ ಒಳ್ಳೆ ಬೆಳೆದಿದ್ದಾರೆ ನಮಗೆ ಒಂದು ತುಂಬಾನೇ ಖಂಡಿತ. ಅದನ್ನು ನೋಡಿ, ಅಂದರೆ ನಮ್ಮನ್ನು ನೋಡಿ ನಾವು ಹೇಗೆ ಮಾತಾಡ್ತೀವಿ, ಆಯಿತು ಒಂದು ಸಪೋರ್ಟಿಗೆ ಯಾರೋ ಇದ್ದಾರೆ ಅನ್ನುವ ಒಂದು ಫೀಲಿಂಗ್ ಎಲ್ರಿಗೂ ಬರಬೇಕು. ಹೌದು, ಸಪೋರ್ಟಿಂಗ್ ಆಗಿ ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ಜೀವನದಲ್ಲಿ ಮುಂದೆ ಬರ್ಬೋದು. ಸೊ ಮ್ಯಾಮ್, ಈಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮದ ಸಮಯ. ವೀಕ್ಷಕರೇ, ಮಹಿಳೆಯರ ಯಶೋಗಾಥೆ ಮುಂದುವರೆಸಿದೆ ಒಂದು ಸಣ್ಣ ವಿರಾಮದ ನಂತರ. ವೀಕ್ಷಕರೇ, ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮ್ಯಾಮ್, ಆಗಲೇ ಅವರು ಒಂದು ಇನ್ಸಿಡೆಂಟ್ ಹೇಳಿದರು, ಅದರಿಂದ ಇನ್ಸ್ಪೈರ್ ಆಗಿ ಅವರು ಯಾವ ರೀತಿ ಸಮಾಜ ಸೇವೆಗೆಲ್ಲ ಬಂದರು ಅಂತ. ಸೊ ನಿಮ್ಮ ಲೈಫಲ್ಲಿ ಆ ಥರ ಇನ್ಸ್ಪಿರೇಷನ್ ಘಟನೆ ಯಾವುದಾದ್ರೂ ಇದೆಯಾ? ನೋಡಿ, ಇಲ್ಲಿ ಘಟನೆ ಪ್ರತ್ಯಕ್ಷವಾಗಿ ಬೇರೆಯವ್ರದ್ದು ನಾನು ಹೇಳಬೇಕಾಗಿಲ್ಲ, ನನ್ನದೇ ಆದ ಘಟನೆ. ಓದಲಿಕ್ಕೆ ನಾನು ತುಂಬ ಹುಷಾರಿದ್ದೆ, ಏನೋ ವೈದ್ಯ ಆಗಬೇಕಂತಿತ್ತು, ಕಾರಣಾಂತರದಿಂದ ಆಗ್ಲಿಕ್ಕಾಗಲಿಲ್ಲ. ಆಕಸ್ಮಿಕವಾಗಿ 2nd ಡಿಗ್ರಿಯಲ್ಲಿದ್ದಾಗಲೇ ನನಗೆ ಮದುವೆ ಆಯಿತು. ಮದುವೆ ಆದರೂ ಕೂಡ ಅದರಲ್ಲಿ ಆಗಿನ ಕಾಲದೆಲ್ಲ ಬ್ಯಾಂಕ್ ಕೆಲಸಕ್ಕೆಲ್ಲ ಅವರು ಪ್ರಯತ್ನ ಮಾಡ್ತಾಯಿದ್ರು. ನಾನು ಕೂಡ ಆಗ ಬಹಳಷ್ಟು ಪರೀಕ್ಷೆಗಳನ್ನು ಕೊಟ್ಟು ಎಲ್ಲದರಲ್ಲೂ ಉತ್ತೀರ್ಣ ಆದೆ. ಉತ್ತೀರ್ಣ ಆದ ತಕ್ಷಣ ಕಾಲ್ ಲೆಟರ್ ಬಂದದ್ದು ನನ್ನ ತಾಯಿಯವರು ನನಗೆ ಮದುವೆ ಆದಮೇಲೆ ಬೆಂಗಳೂರಲ್ಲಿದ್ದಾಗ ವಿಳಾಸಕ್ಕೆ ಕಳಿಸಿದ್ದು, ಅದು ಯಾವುದೇ ನನ್ನ ಕೈಯಲ್ಲಿ ಕೊಡಲೇ ಇಲ್ಲ. ಅದನ್ನು ಅವ್ರು ಹರಿದು ಹಾಕಿದ್ರು. ಆಮೇಲೆ ನನ್ನ ಗಮನಕ್ಕೆ ಬಂತು. ಅದರ ನಂತರ ಕಾಲೇಜಲ್ಲಿ ಬೆಸ್ಟ್ ಸ್ಟೂಡೆಂಟ್ ಅಂತ ಹೇಳಿ ವಾರ್ಷಿಕೋತ್ಸವಕ್ಕೇನೋ ನನಗೆ ಬಹಳ ಒಂದು ಪಾರಿತೋಷಕ ಕೊಡ್ಲಿಕ್ಕೇನೋ ಲೆಟರ್ ಅದೆಲ್ಲ ಬಂತು. ಅದು ನನ್ನ ಗಮನಕ್ಕೆ ತರಲಿಲ್ಲ. ಇಂಥ ಬಹಳಷ್ಟು ವಿಷಯಗಳು ನನ್ನ ಮೇಲೆ ಆಯಿತು. ಯಾಕೆ ಅವ್ರು ಹಾಗೆ ಮಾಡಿದ್ರೆಂಬ ಉತ್ತರ ಇನ್ನೂ ಕೂಡ ಇಲ್ಲ. ಅವರು ಎಜುಕೇಟೆಡ್ ಫ್ಯಾಮಿಲಿ, ನಮ್ಮದು ಕೂಡ ಎಜುಕೇಟೆಡ್ ಫ್ಯಾಮಿಲಿ. ಈ ರೀತಿ ಸರಣಿ ವಿಷಯಗಳು ನನ್ನ ಮೇಲೆ ಆಯಿತು. ಕೊನೆಗೆ ಏನಾಯ್ತು ಅಂತ ಹೇಳಿದ್ರೆ, 2ನೇ ಮಗನಿಗೆ ಕುಮಟಾದಲ್ಲಿ ಇರುವಾಗ 2ನೇ ಮಗುವಿಗೆ 3 ವರ್ಷದ ಮಗುವಿಗೆ ಕ್ಯಾನ್ಸರ್ ಎಂಬುದು ಗೊತ್ತಾಯಿತು. ಆಗ ಒಂದೇ ಒಂದು ನೇರ ಮಾತು, ಈ ಮಗುವಿಗೆ, ಆಗ ನಾನು ಎಲ್ಲಿ ದುಡಿತಾ ಇರಲಿಲ್ಲ, ಈ ಮಗುವಿನ ಚಿಕಿತ್ಸೆಗೆ ನಾವು ದುಡ್ಡು ಕೊಟ್ಟು ಸಹಕರಿಸುವುದಿಲ್ಲ ಅಂತ ಹೇಳಿ ಮಾತು ಬಂತು. ಯಾರು ನನ್ನ ಗಂಡನದಿರ್ಲಿ, ನನ್ನ ಅತ್ತೆಯರಿರ್ಲಿ, ಅವರ ಮನೆತನದಿರ್ಲಿ. ಅದಕ್ಕಿಂತ ದೊಡ್ಡ ಏನಾದ್ರೂ ಶಾಕ್ ಬೇಕಾ? ಅಲ್ಲಿ ದಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್. ಅಲ್ಲಿ ದಿಟ್ಟ ಹೆಜ್ಜೆ ಇಟ್ಟೆ ನಾನು. ಏನಾದ್ರೂ ಮಾಡಿ ಮಗುವಿಗೆ ನಾನು ಸಾಕಿ ಸಲ್ಲಿಸ್ತೇನೆ, ಟ್ರೀಟ್ಮೆಂಟ್ ಕೂಡ ಕೊಡ್ತೇನೆ, ಅದನ್ನು ಒಂದು ಮನುಷ್ಯನಾಗಿ ಮಾಡ್ತೇನಂತೆ. ಅಂದ್ರೆ ಈ ಒಂದು ನನ್ನ ಹೋರಾಟದಲ್ಲಿ ತುಂಬಾ ಜನರಿಗೆ ಎದುರು ಹಾಕ್ಬೇಕಾಯ್ತು ನಾನು. ಅಂದ್ರೆ ದಿಟ್ಟತನ. ಆಗ ಇನ್ನೂ ನಿನ್ಗೆ 29 ವರ್ಷ ಅಷ್ಟೇ ಆಗ. ಹಾಗಾಗಿ
ಅದೇ ನನಗೆ ಒಂದು ದೊಡ್ಡ ಪ್ರೇರಣೆ ಕೊಟ್ಟು. ಮತ್ತೆ ಯಾವಾಗಲೂ ನನಗೆ ಒಂದು ಅನಿಸ್ತಿತ್ತು, ಯಾಕಂದರೆ ಒಂದು ಬ್ಯಾಂಕ್ ಅಧಿಕಾರಿ ಆಗಿರೋ ಗಂಡ ಅಂದ ಮೇಲೆ ಎಲ್ಲಿ ಹೋದರೂ ಅವನ ಹೆಂಡತಿ ಅವನಂತೆ ಹೇಳ್ತಿದ್ದೆ. ಆಗ ಒಂದು ದಿಟ್ಟತನ ಒಂದಿನ ಹೇಳಿದುಂಟು, ಇನ್ನು ಮುಂದೆ ಎಲ್ಲಾದರೂ ನೀನು ಬೀದಿಯಲ್ಲಿ ಹೋಗುವಾಗ ನೀನು ಸಾಧನ ಮಲ್ಯನ ಗಂಡ ಅಂತ ಜನರು ನಿನಗೆ ಬೆರಳು ಮಾಡಿ ತೋರಿಸ್ಲಿಕ್ಕೆ ಅಷ್ಟು ನಾನು ಬೆಳಿತೇನಂತ ಹೇಳಿ ಆ ಒಂದು ಸಂದರ್ಭದಲ್ಲೇ ನಾನು ದಿಟ್ಟತನದಿಂದ ಹೆಜ್ಜೆ ತಗೊಂಡಿದ್ದೇನೆ. ದೆನ್ ಐ ವರ್ಕ್ ಟುವರ್ಡ್ಸ್ ಇಟ್. ಇದನ್ನು ಸಾಧಿಸಲಿಕ್ಕೆ ಇದೆಯಲ್ಲ, ನಾನು ಪ್ರಯತ್ನ ಮಾಡಿದೆ, ಸುಮ್ಮನೆ ಕೂತ್ಕೊಳ್ಳಿಲ್ಲ, ಬಿಸ್ನೆಸ್ಸಿಗೆ ಹೋದೆ. ಯಾಕಂದ್ರೆ ಮಗುವನ್ನು ನೋಡಿ ನನಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಅವಕಾಶ ಇರಲಿಲ್ಲ, ಬರೀ ಐ ಆಮ್ ಜಸ್ಟ್ ಅ ಗ್ರ್ಯಾಜುಯೇಟ್ ಅಂತ ಹೇಳಿ. ಆಮೇಲೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಧುಮುಕಿದೆ, ಬಿಕಾಸ್ ದಟ್ ವಾಸ್ ಅ ಫ್ರೀಲ್ಯಾನ್ಸ್. ಸೊ ಅಲ್ಲಿಂದ ಐ ಹ್ಯಾವ್ ಗಾನ್ ಇನ್ ಟು, ಐ ವಾಸ್ ಅ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಫಾರ್ ಅ ಕಂಪನಿ. ಸೊ ಇದೆಲ್ಲ ಕೆಲಸ ಫ್ರೀಲ್ಯಾನ್ಸ್ ಆಗಿ ಆ ಮಗುವನ್ನು ನೋಡಿ ನಾನು ಮಾಡಿ ಅದರಲ್ಲೇ ನಾನು ಬೆಳೆದು ಬಂದೆ. ಹಾಗಾಗಿ ಯಾವುದೇ ಒಂದು ದೊಡ್ಡ ಪ್ರೇರಣೆ, ನಾನೇ ನನಗೆ ಪ್ರೇರಣೆ ಆಗಿ ನಾನು ಬೆಳೆದು ಬಂದಿದ್ದೇನೆ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲ ಮಹಿಳೆಯರು ಅವರಿಗಾಗಿ ಪ್ರೇರಣೆ ಆಗ್ಲಿಕ್ಕೆ ಸಾಧ್ಯ ಇದೆ, ಆಗ್ಲಿಕ್ಕಿಲ್ಲ ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಎವ್ರಿಬಡಿ ಕ್ಯಾನ್ ಟೇಕ್ ದಿಸ್. ಬೇರೆಯವರದ್ದು ಮಾದರಿ ಯಾವುದೇ ಮಾದರಿ ಬೇಡ. ನಿಮ್ಮ ಜೀವನದಲ್ಲಿ ಏನಾಗ್ತಾ ಇದೆ ಅದು ಸರಿಯೋ ತಪ್ಪಂತ ಅವಲೋಕನೆ ಮಾಡಿ. ಸರಿ ಅಂದ್ರೆ ಓಕೆ, ಕ್ಯಾರಿ ಆನ್ ಇರುತ್ತೆ. ಎಲ್ಲೋ ನಿಮ್ಮ ಮೇಲೆ ತಪ್ಪಾಗಿದೆ, ನೀವು ಎಣಿಸಿದಷ್ಟು ನಿಮ್ಮ ಬೆಳವಣಿಗೆ ಆಗ್ಲಿಕ್ಕೆ ಬಿಡ್ತಾ ಇಲ್ಲ, ಪರಿಸರ ಇರಲಿ, ಕುಟುಂಬ ಇರಲಿ, ಸನ್ನಿವೇಶ ಇರಲಿ, ಅದು ನಿಮ್ಮ ಗಮನಕ್ಕೆ ಬಂದ ತಕ್ಷಣ ಬೆಳಿಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾವ ರೀತಿಯಲ್ಲಿ ನೀವು ಬೆಳಿತೀರಂತ ಹೇಳಿ ನಿಮ್ಮ ಪರಿಸರದ ಅನುಗುಣವಾಗಿ ನೀವು ಹೆಜ್ಜೆಯನ್ನು ತಗೊಳ್ಬೇಕು. ಸರಿಯಾ? ಈಗ ನೋಡಿ, ಕೆಲವು ಮದುವೆ ಆದ ತಕ್ಷಣ ದೂರದ ವಿದೇಶಕ್ಕೆ ಹೋಗ್ತಾರೆ, ಅಲ್ಲಿ ಅವಕಾಶಗಳು ಇರುವುದಿಲ್ಲ, ಎಷ್ಟೋ ಕಟ್ಟುನಿಟ್ಟುಗಳು ಇರ್ತವೆ. ಇಲ್ಲಿ ವೈದ್ಯರಾಗಿ ಕಲ್ತವರಿಗೆ ಅಲ್ಲಿ ಅದರಲ್ಲಿ ಬೆಲೆ ಇರುವುದಿಲ್ಲ, ಪುನಃ ಏನೋ ಕಲಿಬೇಕಾಗ್ತದೆ. ಹಾಗೆ ಅಂತ ಪರಿಸರದಲ್ಲಿ ಆ ಪರಿಸರದ ಅನುಗುಣವಾಗಿ ನಿಮ್ಮ ಬೆಳವಣಿಗೆಗೆ ಏನು ಹೆಜ್ಜೆ ತಗೊಳ್ಬೇಕು ನೀವೇ ತಗೊಳ್ಬೇಕು. ಯಾರು ನಿಮ್ಗೆ ಅದನ್ನು ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಹೆಣ್ಣಿಗೆ ಹೇಳುವುದಂತದ್ದು, ಈಗ ಗೌರ್ಮೆಂಟ್ ಎಷ್ಟೋ ಸ್ಕೀಮ್ಸ್ ಇದೆ, ಅದನ್ನು ಎಷ್ಟೊಂದು ನಾವು ಎವೆಲ್ ಮಾಡ್ತೇವೆ, ಗೊತ್ತಿರುವುದಿಲ್ವಾ? ವಿದ್ಯಾವಂತರಿಗೆ ಗೊತ್ತಿರ್ತದೆ, ನಮ್ಮಕ್ಕಿಂತ ಜಾಸ್ತಿ ಗ್ರಾಮೀಣ ಮಟ್ಟದವರಿಗೆ ಗೊತ್ತಿರ್ತದೆ. ಈಗ ಸಬಲೀಕರಣ ಮಹಿಳೆಯರು ಅಂತ ಹೇಳಿ ನಮಗಿಂತ ಜಾಸ್ತಿ ಗ್ರಾಮೀಣ ಮಟ್ಟದಲ್ಲಿ ಸಬಲೀಕರಣ ಆಗಿದೆ. ಯಾಕೆ? ಅವರಿಗೊಂದು ವೇದಿಕೆ ಇದೆ, ಸ್ತ್ರೀ ಶಕ್ತಿ ಎಂಬ ವೇದಿಕೆ, ಎಲ್ಲರೂ ಸೇರ್ತಾರೆ ಇಲ್ವಾ? ಒಂದು ದೊಡ್ಡ ಸಮಾರಂಭ ಇದೆ ಅಂತ ತಿಳ್ಕೊಳ್ಳಿ, ಕಲಶ ಹಿಡ್ಕೊಂಡು ಸಾವಿರಾರು ಮಹಿಳೆ ಒಟ್ಟಿಗೆ ಆಗಿದ್ದಾರೆ ಇಲ್ವಾ? ಅದೇ ನಮ್ಗೆ ವಿದ್ಯಾವಂತ ಮಹಿಳೆಯರಿಗೆ ಒಂದು ವೇದಿಕೆ ಇದೆಯಾ? ನಾವು ನಮ್ಮದಾಗಿಸ್ಕೊಂಡು ನಮ್ಮನ್ನೇ ಸಮರ್ಥಿಸ್ಕೊಳ್ಳೋ ವೇದಿಕೆ ನಮ್ಗಿದ್ಯಾ? ಹಾಗಾಗಿ ಈಗ ಗ್ರಾಮೀಣ ಮಹಿಳೆಯರಲ್ಲಿ ಆದಷ್ಟು ಸಬಲೀಕರಣ ವಿದ್ಯಾವಂತರ ಅಥವಾ ಪಟ್ಟಣ ಪ್ರದೇಶದಲ್ಲಿ ವಿದ್ಯಾವಂತರಲ್ಲಿ ಆಗ್ಲಿಲ್ಲ ಅಂತ ನಾನು ಹೇಳ್ತೇನೆ. ಅವರಲ್ಲಿದ್ದಷ್ಟು ಒಗ್ಗಟ್ಟಿದೆಯಲ್ಲ ನಮ್ಮಲ್ಲಿಲ್ಲ. ಹಾಗಾಗಿ ಪ್ರಶಂಸೆ ಅವರಿಗೆ ಮಾಡಬೇಕು. ಏನು ಗೌರ್ಮೆಂಟ್ ಸ್ಕೀಮ್ ಇದೆ ನಮ್ಗೆ ಗೊತ್ತಿದ್ಯಾ? ಇಲ್ಲ, ಅವರಿಗೆ ಕೇಳಿ, ಹೇಳ್ತಾರೆ, ಗೊತ್ತಿದೆ, ಸರಿ ಅಲ್ಲ? ಯಾವ ಕಚೇರಿಗೆ ಹೋಗಿ ಏನು ಕೆಲಸ ಮಾಡ್ಕೊಂಡು ನಮ್ಗೆ ಗೊತ್ತಿದ್ಯಾ? ನಮಗೆ ಅವ್ರು ಕಲಿಸ್ತಾರೆ. ಇಲ್ಲ, ಅಲ್ಲಿ ಗ್ರಾಮ ಪಂಚಾಯತ್ ಹೋಗಿ ಅಲ್ಲಿ ಹೇಳ್ತಾರೆ, ಅಲ್ಲಿ ಆ ಕಚೇರಿ. ಈಗ ನಮಗೆ ಕೂಡ ನಮ್ಮ ಪವರ್ ಸಂಸ್ಥೆಯಲ್ಲಿ ಇರ್ಬೋದು, ನಾವು ಅದರಲ್ಲಿ ಇದೆ, ಏನಾದರೂ ಒಂದು ಮಾಹಿತಿ ಬೇಕು, ಒಂದು ಸಂಸ್ಥೆ ಇಲ್ಲಿದ್ದಂತೆ ನಾವು ಹುಡ್ಕೊಂಡು ಹೋಗ್ತೇವೆ. ಆದರೆ ಅವ್ರಿಗೆ ಅದು ಗೊತ್ತಿರ್ತದೆ, ಇಲ್ಲಿದೆ ನೀವು, ಯಾಕಂದ್ರೆ ಅವ್ರು ಹೋಗಿರ್ತಾರೆ. ಯಾರೋ ಒಂದು ಮಹಿಳೆಗೆ ಗ್ರಾಮೀಣ ಪ್ರದೇಶದಿಂದ ಏನಾದ್ರು ಹುಡ್ಕೊಂಡು ಅವಳು ಒಬ್ಳೆ ಬರುದಿಲ್ಲ, ಅವಳೊಟ್ಟಿಗೆ 4 ಜನರನ್ನು ಕರ್ಕೊಂಡು ಬರ್ತಾರೆ. ಹಾಗಾಗಿ 4 ಜನರಿಗೆ ಅದು ಗೊತ್ತಿರ್ತದೆ. ಒಪ್ಕೊಂಡ್ರಾ? ಹಾಗಾಗಿ ಇದು ನನಗೆ ತುಂಬಾ ಸಂತೋಷ ಕೊಟ್ಟ. ನಮ್ಮ ಗ್ರಾಮೀಣ ಪ್ರದೇಶದ ಮಹಿಳೆಯರಲ್ಲಿ ಸಬಲೀಕರಣ ಆಗಿದೆ, ಅವರೇ ಪ್ರಯತ್ನ ಪಟ್ಟು ಮಾಡ್ಕೊಂಡಿದ್ದಾರೆ. ಮಾಡಿದಾರೆ ಇಲ್ವಾ? ಇದರಲ್ಲಿ ಯಾಕೆ ಇಲ್ಲಿ ಕೆಲವು ನಮ್ಮ ಇದರಲ್ಲಿ ಎಷ್ಟೋ ನಮ್ಮ ಈ ಅರೆಕ್ ಶಾಪ್ ಅನ್ನೆಲ್ಲ ಬಂದ್ ಮಾಡಿದ ಉದಾಹರಣೆ ಇಲ್ವಾ ನಮ್ಮ ಪರಿಸರದಲ್ಲಿ? ಹೆಂಗಸರೆಲ್ಲ ಸೇರಿ, ಸರಿ ಅಲ್ವಾ? ಗಂಡಸರು ಅದರಿಂದ ಅವರ ಮೇಲೆ ದಬ್ಬಾಳಿಕೆ ಶೋಷಣೆ ಕುಡಿದು ಬಂದ್ ಮಾಡ್ತಾರ ಅಂತ ಹೇಳಿದ್ರೆ ಗಂಡನಿಗೆ ಬುದ್ಧಿವಾದ ಹೇಳಿದ್ರೆ ಯಾಕೆ ಅಂಗಡಿಯನ್ನೇ ನಾವು ಬಂದ್ ಮಾಡಿದ ಉದಾಹರಣೆ ಇದೆಯಾ? ಇಲ್ಲ. ನಮ್ಗೆ ಆಗ್ಲಿ, ನಾವು ನಮ್ಮ ಪರಿಸರದಲ್ಲಿ ನಮ್ಮ ಪಕ್ಕದ ಕಾಂಪೌಂಡ್ ಅಲ್ಲೇ ಒಂದು ಬಾರ್ ಇದೆ, ಅದು ಬಂದ್ ಮಾಡ್ಲಿಕ್ಕೆ ನಮ್ಗೆ ಆಗ್ತದಾ? ಆಗುದಿಲ್ಲ. ಯಾಕೆ? ವಿ ಡೋಂಟ್ ಹ್ಯಾವ್ ದಟ್ ಕೋಆರ್ಡಿನೇಷನ್ ಅಂಡ್ ಕೋಆಪರೇಷನ್ ವಿಚ್ ದೇ ಹ್ಯಾವ್. ಸೊ ಈಗ ಪಟ್ಟಣ ಪ್ರದೇಶದ ಮಹಿಳೆಯರಿಗೆ ನಾವೇನು ಅಂದ್ರೆ ಅವರ ಹತ್ರ ಇರುವಂತಹ ಗುಣವನ್ನು ನಾವು ಕಲಿಬೇಕು. ಮೇನ್ ಟೈಮ್ ಕೂಡ ಇರುವುದಿಲ್ಲ ಹಾಗೆ. ಸೊ ವಿ ಹ್ಯಾವ್ ಅವರ್ ಓನ್ ಇದು ಎಥಿಕ್ಸ್ ಅಲ್ಲ, ನಾವೀಗ ಅವರಲ್ಲಿ ಅದು ಇರುವುದಿಲ್ಲ, ನಾವೆಲ್ಲರೂ ಒಂದೇ ಎಂಬ ಒಂದು ಭಾವನೆ ಇರ್ತದೆ. ಸೊ ಐ ಥಿಂಕ್ ಕಲಿಯುವಂಥದ್ದು ಪ್ರತಿಯೊಂದು ಮಹಿಳೆಗೆ ಇನ್ನೊಬ್ಳು ಮಹಿಳೆಯಿಂದ ಕಲಿಯುವಂಥದ್ದು ತುಂಬ ಇರ್ತದೆ. ನಮಗೆ ಪುಸ್ತಕಗಳು ಬೇಡ, ದೊಡ್ಡ ದೊಡ್ಡ ಮಾದರಿಗಳು ಬೇಡ, ಸರಿ ಅಲ್ಲ? ಅವರಿದ್ದು ಆದ್ರೂ ಇವರಿದ್ದಾದ ಪ್ರತಿಯೊಂದು ಮಹಿಳೆ ಇನ್ನೊಂದು ಮಹಿಳೆ ಹತ್ರ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರೆ ನಮಗೆ ತಿಳುವಳಿಕೆಗೆ ಬರಬೇಕಾದ ಸಹಸ್ರಾರು ವಿಷಯಗಳು ಇರ್ತವೆ. ಸೊ ಒನ್ ಲೇಡಿ is a guide to another lady. So that lady will be a guide to another lady. We have ನಮ್ಮದೇ ಮಾಡ್ಯೂಲ್ಸ್ ನಮ್ಮ ಹತ್ರ ಇದೆ, ನಮ್ಮದೇ ಮಾದರಿಗಳು ನಮ್ಮ ಹತ್ರ ಇದೆ. ದೊಡ್ಡ ದೊಡ್ಡ ಬಿರುದಿದ್ದ ಹೆಂಗಸರು ನಮಗೆ ಬೇಡ. ಒಂದು ತೀವ್ರ ಅಜ್ಜಿಯವ್ರ ಹತ್ರ ಹೋಗಿ ಕೂತ್ಕೊಂಡ್ರೆ ಅವ್ರ ಹತ್ರವೂ 10 ಹಲವಾರು ನುಡಿಮುತ್ತುಗಳು ಇರ್ತದೆ. ಹೀಗೆ ಮಾಡಿದ್ರೆ ಹೀಗೆ ಅಂತ ಹೇಳಿ, ದಟ್ ಮೈಟ್ ಬಿ ಕಂಟೆಂಪ್ರರಿ, ಯು ಕಾನ್ ಸೇ ದಟ್ ಇಟ್ ಇಸ್ ಔಟ್ಡೇಟೆಡ್.
ಅವರಲ್ಲಿ ಇದ್ದ ತತ್ವಗಳನ್ನು ಈಗ ಪರಿಸರದಲ್ಲಿ ನಾವು ಅಳವಡಿಸಿದರೆ ಅದನ್ನು ಕೂಡ ನಾವೊಂದು ಸಕ್ಸಸ್ ಮಾಡ್ಯೂಲ್ ಅಂತ ಮಾಡ್ಕೊಳ್ಬೋದು. ಖಂಡಿತ. ಸೊ ಇದು ಮಹಿಳಾ ದಿನಾಚರಣೆಗೆ ಹೇಳಬೇಕಂತ ಹೇಳಿದರೆ ಮಹಿಳೆಯರೊಟ್ಟಿಗೆ ಜಾಸ್ತಿ ಸಂಪರ್ಕ ಇಟ್ಕೊಳ್ಳಿ. ಲರ್ನ್ ಟು ಬಿ ಮೋರ್ ವಿತ್ ದ ವಿಮೆನ್ ಅಲ್ಲ, ಪ್ರತಿಯೊಂದು ಮಹಿಳೆ ಹತ್ರ ಕಲಿಯುವಂಥದ್ದು ಒಂದಿದೆ, ಅದನ್ನು ಕಲ್ತ್ಕೊಳ್ಳಿ. ನೀವು ಕಲ್ತ್ಕೊಂಡದ್ದು ಇನ್ನೊಬ್ಬರಿಗೆ ಹೇಳಿ. ನಿಮಗೆ ಗೊತ್ತಿದ್ದ ಮಾಹಿತಿಯನ್ನು ಬಚ್ಚಿಡಬೇಡಿ, ಇನ್ನೊಬ್ಬರಿಗೆ ಹೇಳಿ. ಏನಾದರೂ ಒಂದು ಮಹಿಳೆಗೆ ಶೋಷಣೆ ಆದರೆ ನಿಮ್ಮಂಥ ಮನಸ್ಕರು 10 ಜನ ಸೇರಿ ಆ ಮಹಿಳೆಗೆ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅದಕ್ಕೇನು ಕಾನೂನು ನೆರವು ವಕೀಲರು ಬೇಕಂತಿಲ್ಲ, ನಾವೇ ಹೋರಾಟ ಮಾಡಲಿಕ್ಕೆ ಸಾಧ್ಯ ಉಂಟು. ಮುಖ್ಯವಾಗಿ ಉಂಟಲ್ಲ ನಮ್ಮಲ್ಲಿ ಒಗ್ಗಟ್ಟು ಬೇಕು, ಅದರ ಕೊರತೆ ಇದೆ. ಆ ಒಗ್ಗಡೀಗ ಯಾವುದೇ ಸಂಘ ಸಂಸ್ಥೆಗಳಂತ ಹೇಳ್ತೇನೆ, ಒಂದು ಹಂತದಲ್ಲಿ ಸಂಘ ಸಂಸ್ಥೆಗಳು ಬೆಳೆದು ನಿಂತಾಯ್ತು, ದೊಡ್ಡ ಪ್ರಮಾಣದಲ್ಲಿ ಬೆಳೆದು ನಿಂತವೆ, ಬಹಳಷ್ಟು ದುಡ್ಡು ಇರ್ತದೆ, ಬಹಳಷ್ಟು ಕಟ್ಟಡಗಳಾಗ್ತದೆ, ಅಲ್ಲೇನೋ ಒಂದು ಬಿರುಕು ಬಿಟ್ಟಾಯ್ತು. ಅದಕ್ಕೆ ಗಂಡಸರು ಏನು ಬೇಕಾದರೂ ಮಾಡ್ಕೊಳ್ಳಿ. ನಮ್ಮ ಸಂಘಟನೆಯಲ್ಲಿ ಅಂಥ ತುಚ್ಛ ವಿಷಯಗಳಿಗೆ ಬಿರುಕು ಬರದ ಹಾಗೆ ನಾವು ನೋಡ್ಕೊಂಡ್ರೆ ಸಂಘಟನೆಯಲ್ಲಿದ್ದು ಈ ಸಂಘಟನೆಯ ಶಕ್ತಿಯಿಂದ ನಮಗೆ ಮುಂದೆ ಬರಲಿಕ್ಕೆ ಸಾಧ್ಯ. ಒಬ್ಬರೇ ಬರಬೇಕಂತೇನಿಲ್ಲ. ಇದು ನಾನು ಹೇಳೋ ಒಂದು ಕಿವಿ ಮಾತು ಎಲ್ಲರಿಗೆ ಈ ಸಂದರ್ಭದಲ್ಲಿ. ಮ್ಯಾಮ್, ಲೀಗಲ್ ಇಶ್ಯೂಸ್ ಬಗ್ಗೆ ಮಾತಾಡೋದಿದ್ರೆ ಅದರ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್ ನೀವು? ನೋಡಿ, ಈಗ ನೀವು ಕೂಡ ಆಗ ಒಂದು ಮಾತು ಹೇಳಿದ್ರಿ, ಏನಂದರೆ ಈ ಮಹಿಳೆಯರಿಗೆ ದೌರ್ಜನ್ಯ ಆ ಥರ ಏನಾದರೆ ಏನು ಮಾಡ್ಬೋದು ಅಂತ. ಎಲ್ರಿಗೂ ಇದೊಂದು ವಿಷಯ ಗೊತ್ತಿರಬೇಕೇನಂದರೆ, ನಮ್ಮ ಭಾರತೀಯ ಸಂಸ್ಥೆಗಳೇನಿವೆ, ಜುಡಿಷಿಯರಿ ದಟ್ ಈಸ್ ದ ಹೈಯೆಸ್ಟ್, ಅದರಲ್ಲಿ ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲೂ ನಿಮಗೆ ಏನು ಕೋರ್ಟ್ ಇದೆ ಅವರದ್ದು ಒಂದು ಫ್ರೀಯಾಗಿ ನಿಮಗೆ ಎಜುಕೇಟ್ ಮಾಡ್ತಾರೆ ಲೀಗಲ್ ಇಶ್ಯೂಸ್ ಬಗ್ಗೆ. ಇದು ಪ್ರತಿಯೊಂದು ಮಹಿಳೆಯರಿಗೂ ಗೊತ್ತಿರಬೇಕು. ಯಾಕೆಂದರೆ ಅವರು ಯಾವುದೋ ಒಂದು ಅಡ್ವೊಕೇಟು ಏನೋ ಒಂದು ತೊಂದರೆ ಆದರೆ ಕೂಡಲೇ ಒಂದು ಲಾಯರು ಅಥವಾ ಅಡ್ವೊಕೇಟ್ ಜೊತೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಫೈಲ್ ಮಾಡಿಸಿ ಅದು ಇದು ಅಂತ ಕೇಸ್ ಹೋಗ್ತಾ ಇರ್ತದೆ, ಮುಗಿಯುವ ಹಂತವೇ ಇರುವುದಿಲ್ಲ. ಬಟ್ ಈ ಲೀಗಲ್ ಅಡ್ವೈಸರಿ ಕಮಿಟಿ ಅನ್ನೋದು ಫ್ರೀಯಾಗಿ ಎಲ್ರಿಗೂ, ಎಲ್ಲ ಮಹಿಳೆಯರಿಗೆ, ಮಕ್ಕಳಿಗೆ ಸಿಗುವಂಥದ್ದು ಒಂದು ಕಮಿಟಿ ಇದೆ. ಒಂದು 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 ಲೇಡಿಯೇ ಇರ್ತಾರೆ ಅದರದ್ದು ಹೆಡ್ ಆಗಿ. ಸೊ ಏನೇ ಪ್ರಾಬ್ಲಮ್ ಇದ್ರೂ ಅವರಿಗೆ ಗೊತ್ತಾದ್ರೆ ಅವರೇ ಬಗೆಹರಿಸ್ತಾರೆ ಪ್ರಾಬ್ಲಮ್ ಅನ್ನ. ಮತ್ತೆ ಆದಷ್ಟು ಈಗ ಬಹಳ ಮಹಿಳೆಯರು ಏನು ವಕೀಲರಿದ್ದಾರೆ ಅವರು ಎಲ್ಲ ಮಹಿಳೆಯರು ಒಳ್ಳೇದಾಗಬೇಕು ಅನ್ನುವ ನಿಟ್ಟಿನಲ್ಲೇ ಕೆಲಸ ಮಾಡ್ತಾರೆ. ಸೊ ಇದೊಂದು ಎಲ್ರಿಗೂ ನಾನು ಹೇಳ್ಬೇಕು, ಹೌದು ಗೊತ್ತಿರಬೇಕು ಈ ವಿಷಯ. ಯಾಕಂದ್ರೆ ಎಲ್ಲರೂ ಅನ್ಕೊಳ್ತಾರೆ ಓ ಕೇಸ್ ಎಲ್ಲ ಹಾಕಿದ್ರೆ ಅದು ಮುಗಿಯೋದೇ ಇಲ್ಲ, ಯಾರು ಹೋಗ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ಅಂತ ಎಲ್ಲ. ಬಟ್ ಈ ಲೀಗಲ್ ಸರ್ವಿಸಸ್ ಅಥಾರಿಟಿ ಏನಿದೆ ಅಲ್ಲಿ ಹೋದ್ರೆ ಅವರಿಗೆ ಎಲ್ಲ ಮಾಹಿತಿ, ಅವ್ರು ಹೇಗೆ ಅದನ್ನು ಪ್ರೊಸೀಡ್ ಮಾಡಬೇಕು ಅನ್ನೋ ವಿಷಯ ಗೊತ್ತಾಗುತ್ತೆ. ಅದನ್ನು ತಪ್ಪಾಗಿ ಯೂಸ್ ಮಾಡಬಾರ್ದು. ಏನು ಸಲಹೆಗಳಿವೆ ಮಹಿಳೆಯರಿಗೆ, ಎಲ್ಲ ಕಡೆಯಿಂದ ಸಲಹೆಗಳಿವೆ, ಅನೇಕ ಸ್ಕೀಮ್ಸ್ ಇವೆ, ಇವನ್ ಫೈನಾನ್ಷಿಯಲ್ ಸ್ಕೀಮ್ಸ್ ಇವೆ, ಎಲ್ಲ ಇವೆ. ಅದನ್ನು ತಪ್ಪಾಗಿ ಯೂಸ್ ಮಾಡಬಾರ್ದು ಯಾರು. ಈ ಥರ ಲೀಗಲ್ ಬೆನಿಫಿಟ್ಸ್ ಕೂಡ ಇದೆ, ಬಟ್ ಅದನ್ನು ರಾಂಗ್ ಆಗಿ ಕೆಲವರು ಯೂಸ್ ಮಾಡಿಕೊಂಡು ಇನ್ನೊಂದು ಮಹಿಳೆಗೆ ಯಾವಾಗ ಇದು ಬೇಕಾಗುತ್ತೋ ಅದು ಸಿಗದೆ ಹೋಗ್ತದೆ. ಸೊ ಯಾವುದೇ ಮಹಿಳೆಯರು ಕೂಡ ಒಟ್ಟಾಗಿರ್ಬೇಕು, ಇನ್ನೊಬ್ರು ಹಾಳಾಗಬೇಕು ಅನ್ನುವ ಉದ್ದೇಶ ಯಾರಿಗೂ ಬರಬಾರ್ದು. ಸೊ ಆ ನಿಟ್ಟಿನಲ್ಲಿ ನಾವು ಯಾವುದೇ ನಮಗೆ ವಿಷಯಗಳು ಗೊತ್ತಿವೆಯೋ ಅದನ್ನು ನಾವು ಮಾಡಿಸ್ಕೊಳ್ಬೇಕು. ಎಸ್, ಧನ್ಯವಾದಗಳು ಮ್ಯಾಮ್. ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಹಾಗೆ ಲೀಗಲ್ ಇಶ್ಯೂ ಬಗ್ಗೆ ತುಂಬಾ ಹೇಳಿದ್ರಿ. ಇದು ತುಂಬಾ ಇಂಪಾರ್ಟೆಂಟ್ ಮಹಿಳೆಯರಿಗೆ. ಕೆಲವೊಂದು ಮಹಿಳೆಯರಿಗೆ ಅದರ ಬಗ್ಗೆ ಗೊತ್ತೇ ಇರೋದಿಲ್ಲ. ಅಂದರೆ ಅವರ ಮೇಲೆ ಶೋಷಣೆ ಆಗ್ತಿದ್ರೆ ಅವರು ಸುಮ್ಮನೆ ಕೂತ್ಕೊಳ್ತಾರೆ. ಅಂದರೆ ಕೋರ್ಟ್ಗೆ ಹೋಗಬೇಕು, ಲಾಯರ್ ಜೊತೆ ಮಾತಾಡಬೇಕು, ಆ ಥರ ಎಲ್ಲ ಒಂದು ಮೈಂಡಲ್ಲಿ ಇರ್ತದೆ. ಸೊ ಈ ಮಾಹಿತಿಯಿಂದ ಮಹಿಳೆಯರಿಗೆ ಕೂಡ ಗೊತ್ತಾಗ್ತದೆ. ಸೊ ಆ ಥರ ಎಲ್ಲ ಲಾಯರ್ಗೆ ಹೋಗಬೇಕು, ಆ ಥರ ಎಲ್ಲ ಏನೂ ಇಲ್ಲ, ನಮಗೆ ಕೂಡ ಒಂದು ಫ್ರೀಯಾಗಿ ಮಾಡ್ಬೋದು ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು. ಹಾಗೆ ಇವತ್ತು ಮಹಿಳೆಯರ ದಿನಾಚರಣೆ. ಸೊ ನೀವಿಬ್ಬರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ. ಸೊ ನಮ್ಮ ಜೊತೆ ಇವತ್ತು ಮಹಿಳೆಯರಿಗೆ ಆಗ್ತಿರುವ ಶೋಷಣೆ ಬಗ್ಗೆ ಆಗಿರ್ಬೋದು, ಅಥವಾ ಸಮಾಜ ಸೇವೆಯ ಬಗ್ಗೆ ಆಗಿರ್ಬೋದು, ಅಥವಾ ಮಹಿಳೆಯರು ಹೇಗೆ ತಮ್ಮ ಜೀವನದಲ್ಲಿ ಮುಂದೆ ಬರಬೇಕು ಅಂತ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ. ಧನ್ಯವಾದಗಳು ಮೇಡಮ್. ನಮಗೂ ಕೂಡ ಸ್ಪಂದನ ಟಿವಿ ಈ ಅವಕಾಶ ಕೊಟ್ಟದ್ದಕ್ಕೆ ನಾವು ಧನ್ಯವಾದ ಹೇಳ್ತಾ, ಏನಿದೆ ಈ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ, ಈ 2019 ಥೀಮ್ ಏನಿದೆ ಅದು ಬ್ಯಾಲೆನ್ಸ್ ಫಾರ್ ಬೆಟರ್ ಅಂತ. ಅಂದರೆ ಬ್ಯಾಲೆನ್ಸ್ ಫಾರ್ ಬೆಟರ್ ಅಂದರೆ ಗಂಡು ಹೆಣ್ಣು ಇಬ್ರು ಸೇರಿ ಒಂದು ಬ್ಯಾಲೆನ್ಸ್ ಆಗಿ ಇರಬೇಕು. ಅದರಲ್ಲಿ ಪ್ಯಾರಿಟಿ ಜಾಸ್ತಿ ಹತ್ರ ಬರಬೇಕು. ಈ ಡಿಸ್ಟಿಂಗ್ವಿಷನ್ ಬಿಟ್ವೀನ್ ಪೇರೆಂಟಿಂಗ್ ಆಗಲಿ, ಯಾವುದೇ
ಮಕ್ಕಳ ವಿಷಯದಲ್ಲಾಗಲಿ ಹಣದ ವಿಷಯದಲ್ಲಾಗಲಿ ಬ್ಯಾಲೆನ್ಸ್ ಆಗಿ ಇರಬೇಕು ಅನ್ನುವ ಉದ್ದೇಶ. ಸೊ ಎಲ್ರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ತಮಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮೇಡಮ್. ಮಹಿಳೆಯರಿಗೆ ಹೇಳೋದು ಒಂದೇ ಕಿವಿ ಮಾತು, ಸ್ವಪ್ರೇರಣೆಯಿಂದ, ಸ್ವಚಿಂತನದಿಂದ, ಸ್ವಮಂಥನದಿಂದ ಮುಂದೆ ಮುಂದೆ ಎಲ್ಲ ಮಹಿಳೆಯರು ಬರಬೇಕಂತ ಹೇಳಿ ಆಶಿಸ್ತೀನಿ. ಖಂಡಿತವಾಗ್ಲೂ ಮ್ಯಾಮ್, ನೀವು ಹೇಳಿದ ಮಾತು 100ಕ್ಕೆ 100ರಷ್ಟು ಸತ್ಯ. ಸೊ ಮಹಿಳೆಯರು ಎಲ್ಲರೂ ಕೂಡ ತಮ್ಮ ಒಂದು ಸ್ವಪ್ರೇರಣೆಯಿಂದ ಬೇರೆಯವರು ಹಾಗೆ ಆಗಿದ್ದಾರೆ ಅಂತ ತಿಳ್ಕೊಳ್ಳದೆ ತಮ್ಮ ಒಂದು ಸ್ವಪ್ರೇರಣೆಯಿಂದ ಮುಂದೆ ಬರಬೇಕು. ಎಷ್ಟು ಧೈರ್ಯ ಇದೆಯೋ ಅಷ್ಟು ಧೈರ್ಯವನ್ನೆಲ್ಲವನ್ನು ಒಟ್ಟಿಗೆ ಕೂಡಿಸಿ ತಮ್ಮ ಮೇಲೆ ಆಗುವ ಶೋಷಣೆ ಇರ್ಬೋದು ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ಸ್ ಇದೆ ಅದರ ಎಲ್ಲವನ್ನು ಹಿಂದಿಟ್ಟು ಧೈರ್ಯವಾಗಿ ಮುನ್ನಡಿಬೇಕು ಅನ್ನೋದು ಇವತ್ತಿನ ಕಾರ್ಯಕ್ರಮದ ನಮ್ಮ ಒಂದು ಉದ್ದೇಶ. ಹಾಗೆ ವೀಕ್ಷಕರು, ಇಷ್ಟು ಹೊತ್ತು ಮಹಿಳೆಯರ ಯಶೋಗಾಥ ಕಾರ್ಯಕ್ರಮದಲ್ಲಿ ಇಬ್ಬರು ಕೂಡ ಗೆಸ್ಟ್ಗಳು ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಈ ಎಲ್ಲ ಮಾಹಿತಿಯನ್ನು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಅಂತ ನಾನು ಅಂದ್ಕೊಳ್ತೀನಿ. ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವ ಹಂತಕ್ಕೆ ನಾವು ಬಂದಿದ್ದೇವೆ. ಮೇಡಮ್, ನಿಮಗೆ ಇಬ್ಬರಿಗೂ ಕೂಡ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ವೀಕ್ಷಕರೇ, ತಮಗೂ ಕೂಡ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ.